ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ಹಲೋ ನಮಸ್ತೆ, ಸಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ನಮ್ಮ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ಮೊನ್ನೆ ತಾನೇ ಇದೇ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಅಂದ್ರೆ ಮೀಟರ್ ಬಡ್ಡಿ ದಂಧೆ ಏನಿದೆ ಅದು ವ್ಯಾಪಕವಾಗಿ ಕಾರ್ಯಾಚರಿಸ್ತಾ ಇದೆ ಕರಾವಳಿಯಲ್ಲಿ. ಉಳಿದ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ತೋರಿಸ್ತಾ ಇರುವಂತ ಗಂಭೀರತೆಯನ್ನ ಕರಾವಳಿಯ ಉಭಯ ಜಿಲ್ಲೆಗಳಲ್ಲಿ ಆ ಗಂಭೀರತೆಯನ್ನ ಪೊಲೀಸರು ಯಾಕೆ ತೋರಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನ ನಾವು ಇಡುವಂತ ಕೆಲಸವನ್ನ ಮಾಡಿದ್ವಿ. ಬಟ್ ಆ ನಂತರ ಅಲ್ಲಲ್ಲಿ ಪೊಲೀಸರು ಕಾರ್ಯಾಚರಣೆ ಮಾಡಿದ್ರು. ಗ್ರಾಮೀಣ ಪ್ರದೇಶದಲ್ಲೇ ಅಂದ್ರೆ ಪುತ್ತೂರಿನಲ್ಲಾಯ್ತು, ವಿಟ್ಲದಲ್ಲಾದಂತ ಉದಾಹರಣೆ ಇದೆ. ಬಟ್ ಇಲ್ಲಿ ಪ್ರಶ್ನೆ ಇರುವಂತದ್ದು, ಪೊಲೀಸರು ಇಲಿ ಹೆಗ್ಗಣಗಳನ್ನ ಮಾತ್ರ ಬೇಟೆಯಾಡ್ತಾ ಇದ್ದಾರಾ, ತಿಮಿಂಗಿಲಗಳನ್ನ ಹಾಗೆ ಈಜಾಡೋದಕ್ಕೆ ಬಿಟ್ಟು ಇಲಿ ಹೆಗ್ಗಣಗಳನ್ನ ಮಾತ್ರ ಬೇಟೆಯಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ಸೊ ಬಡ್ಡಿ ದಂಧೆ ನಡೀತಾನೆ ಇಲ್ವಾ ಅನ್ನುವಂತ ಒಂದು, ಅಂದ್ರೆ ಮಂಗಳೂರಿನಲ್ಲಿ ಯಾವುದೇ ರೀತಿಯಲ್ಲಿ ಅರೆಸ್ಟ್ ಆಗಿರ್ಬೋದು, ಕಾರ್ಯಾಚರಣೆ ನಡೆಸಿದ್ದಾಗಿರ್ಬೋದು, ಯಾವುದೂ ಆಗ್ಲಿಲ್ಲ. ಸೊ ಅಂದ್ರೆ ಇದರ ಅರ್ಥ ಏನು? ಒಂದು, ಬಡ್ಡಿ ದಂಧೆ ಆಗ್ತಾ ಇಲ್ಲ ಅಂತ ಆಗಬೇಕು, ಅಥವಾ ಬಡ್ಡಿ ದಂಧೆ ನಡೀತಾ ಇದ್ರೂ ಕೂಡ ಪೊಲೀಸರು ಸುಮ್ಮನಾಗಿದ್ದಾರೆ ಅಂತ ಆಗಬೇಕು. ಇದರಲ್ಲಿ ಎರಡರಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು. ಸೊ ನೀವು ಮಾತಾಡಬಹುದು. ಕರೆ ಮಾಡಬೇಕಾದಂತ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಇನ್ನೇನೋ ಸ್ವಲ್ಪ ಹೊತ್ತಲ್ಲೇ ಬರುತ್ತೆ. ಮಾತಾಡಿ, ನಿಮ್ಮ ಊರಿನಲ್ಲಿ ಬಡ್ಡಿ ದಂಧೆ ನಡೀತಾ ಇದೆಯೋ ಇಲ್ವೋ ಇದನ್ನಾದ್ರೂ ಹೇಳಿ. ಪೊಲೀಸರಿಗೆ ನಿಮ್ಮ ಊರು ಏರಿಯಾದ ಹೆಸರು ಹೇಳಿದ ಕೂಡಲೇ ಒಂದು ಅಂದಾಜು ಆಗತ್ತೆ ಇಲ್ಲಿ ಇಂಥವರೇ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅಂತ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿ ಮೋಹನ್ ಬೋಳಂಗಡಿ, ಹಿರಿಯ ಪತ್ರಕರ್ತರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಾನು ಅದನ್ನೇ ಕೇಳಬೇಕು. ನಮಗೆ ಅನುಮಾನ ಇರುವಂತದ್ದು, ಪುತ್ತೂರು ಮತ್ತು ವಿಟ್ಲ ಎರಡು ಕಡೆ ನಿನ್ನೆ ಕಾರ್ಯಾಚರಣೆ ನಡೆಸಿದ್ರು ಪೊಲೀಸರು. ಅರೆಸ್ಟ್ ಮಾಡುವಂತ ಕೆಲಸಗಳಾಯ್ತು, ಫೈನಾನ್ಸಿಗೆ ದಾಳಿ ಮಾಡುವಂತ ಕೆಲಸಗಳಾಯ್ತು. ಸೊ ಅಂದ್ರೆ ನಮ್ಮ ಪ್ರಶ್ನೆ ಅಂದ್ರೆ ಇಷ್ಟೇ ಸೀಮಿತವಾಗಿ ನಡೀತಾ ಇದೆಯಾ ಕರಾವಳಿಯ ಉಭಯ ಜಿಲ್ಲೆಗಳಲ್ಲಿ? ಅಂದ್ರೆ ಬೆರಳೆ ಎಣಿಕೆ ಎಷ್ಟು ಒಂದು ಲೆಕ್ಕ ಹಿಡುವಷ್ಟು ಇಷ್ಟೇ ಆಗ್ತಾ ಇದೆಯಾ, ಅಥವಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆಯಾ? ನೋಡಿ, ಉಭಯ ಜಿಲ್ಲೆಗಳಲ್ಲಿ ಎಷ್ಟು ಬ್ಯಾಂಕ್ ಶಾಖೆಗಳಿವೆ, ಎಷ್ಟು ಸೊಸೈಟಿ ಶಾಖೆಗಳಿವೆ, ಅದಕ್ಕಿಂತ 10 ಪಟ್ಟು ಖಾಸಗಿ ಬಡ್ಡಿ ದಂಧೆಯವರು ಇದ್ದಾರೆ. ಇಲ್ಲಿ ಬಡ್ಡಿ ದಂಧೆ ಎಲ್ಲಿವರೆಗೆ ಮುಟ್ಟಿದೆ ಅಂದರೆ ಮನೆಯಲ್ಲೂ ಬಡ್ಡಿ ದಂಧೆ ನಡೆಯುವಂಥ ಪರಿಸ್ಥಿತಿ ಇದೆ. ಒಂದು ಹಳ್ಳಿ ಪ್ರದೇಶಕ್ಕೆ ಹೋದರೆ ಅಲ್ಲಿ 3 ಮಂದಿ ಸಿಗ್ತಾರೆ ನಿಮಗೆ ಬಡ್ಡಿಗೆ ದುಡ್ಡು ಕೊಡುವವರು, ಆಯಿತಾ. ಅದರ ಒಟ್ಟಿಗೆ ನಿಮ್ಮ ತಮಿಳುನಾಡಿಂದ ಬಂದು ಇಲ್ಲಿ ಬಡ್ಡಿಗೆ ದುಡ್ಡು ಕೊಡುವವರು ಇದ್ದಾರೆ. ಅವ್ರದ್ದೊಂದು ಜಾಲ ಬೇರೆ ಇದೆ. ಈ ಸ್ಥಳೀಯ ಬಡ್ಡಿ ಕುಳಗಳಿವೆ. ಇವರೇನು ಮಾಡಿದ್ದಾರೆ, ಸ್ವಲ್ಪ ಸೊಫಿಸ್ಟಿಕೇಟೆಡ್ ಅವರು ಅಲ್ಲಿಗೆ ಹೋಗಿ ನೀವು ಸಾಲ ತಗೊಳ್ಬೇಕು, ಮತ್ತು ಅಲ್ಲಿಗೆ ಹೋಗಿ ದುಡ್ಡು ಕಟ್ಟಬೇಕು. ಒಂದು ವೇಳೆ ಬಡ್ಡಿ ಕಟ್ಟದಿದ್ದರೆ ಮಾತ್ರ ಅವ್ರು ನಿಮ್ಮ ಮನೆ ಬಾಗಿಲಿಗೆ ಬರೋದು. ಸೊ ಮನೆ ಬಾಗಿಲಿಗೆ ಅವರು ಬರೋದಿಲ್ಲ, ಅವರ ಗೂಂಡಗಳು ಬರ್ತಾರೆ. ಗೂಂಡಗಳಂದ್ರೆ ಯಾರು ಗೊತ್ತಾ? ಅದು ರಿಟೈರ್ಡ್ ರೌಡಿಗಳು, ಮಾಜಿ ಡಾನ್ಗಳು, ಇಂಥವ್ರು ಬರ್ತಾರೆ. ಅದರಿಂದಾಗಿ ನೀವು ಬೆದರಿಯ ನೀವು ದುಡ್ಡು ಸಂದಾಯ ಮಾಡಲೇಬೇಕು ಅಂತ ಪರಿಸ್ಥಿತಿ ಇಲ್ಲಿದೆ. ಆದರೆ ಇದನ್ನು ಪೊಲೀಸರು ಯಾಕೆ ಈಗ ಈ ಸಂದರ್ಭದಲ್ಲಿ ಮಟ್ಟ ಆಗ್ತಾ ಇಲ್ಲ ಅಂತ ಹೇಳಿ. ಎಸ್ ಸರ್, ಅಂದ್ರೆ ಹಾವೇರಿ, ಗುಲ್ಬರ್ಗ ಇಂಥ ಜಿಲ್ಲೆಗಳಲ್ಲಿ ಒಂದು ರೀತಿಯಲ್ಲಿ ಕಾರ್ಯಾಚರಣೆ ಆರಂಭ, ಅಂದ್ರೆ ಇಲ್ಲಿ ಅದರ ನೋಡಿ, ಅಲ್ಲಿ ಏನಾಯ್ತು, ರೈತರ ಆತ್ಮಹತ್ಯೆ ಪ್ರಕರಣ ಬಂತು. ಈ ರೈತರ ಆತ್ಮಹತ್ಯೆ ಪ್ರಕರಣದಲ್ಲಿ ಸರ್ಕಾರ ಮುಖ ಉಳಿಸ್ಕೊಳ್ಳಿಕ್ಕಾಗಿ ಈ ಬಡ್ಡಿ ದಂಧೆ ಮೇಲೆ ಮುರ್ಕೊಂಡು ಬಿತ್ತು. ಯಾಕಂದ್ರೆ ಮನಿ ಲೆಂಡರ್ಸ್ ಆಕ್ಟ್ ಇವತ್ತು ನಿನ್ನೆ ಇರುವುದಲ್ಲ, ಮೊದಲಿಂದಲೂ ಇತ್ತು. ಪೊಲೀಸರಿಗೆ ಆಗ್ಲೂ ಇದಿತ್ತು, ಸರ್ಕಾರ ಸೂಚನೆ ಕೊಡಬೇಕಾಗಿ ಏನಿರಲಿಲ್ಲ, ಆಗ್ಲೂ ಪೊಲೀಸರಿಗೆ ಇದಿತ್ತು. ಆದರೆ ಮಾಡೋದೇನು, ಪೊಲೀಸರೇ ಬಡ್ಡಿ ದಂಧೆ ಒಟ್ಟಿಗೆ ಸೇರಿಕೊಂಡು ಪೊಲೀಸ್ ಠಾಣೆಗಳಲ್ಲಿ ವಸೂಲಾತಿ ಕಟ್ಟೆಗಳನ್ನು ಮಾಡಿಕೊಂಡ ಉದಾಹರಣೆಗಳಿವೆ. ನೀವೀಗ ಬಡ್ಡಿ ಕೊಡಲಿಲ್ಲ, ಅಸಲು ಕೊಡಲಿಲ್ಲ ಅಂತ ಹೇಳಿ ಒಬ್ಬ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ತಲಪಾಡಿಯಿಂದ ರಾಜೇಶ್ ಅಂತ. ರಾಮಕೃಷ್ಣ ಅವರು ತಲಪಾಡಿಯಿಂದ ಮಾತಾಡಿ. ಸರ್, ಏನ್ ಹೇಳ್ತೀರಿ? ಅಲ್ಲ, ಈಗ ಬಡ್ಡಿ ದಂಧೆ ಅಂತ ಹೇಳ್ತಾರಲ್ಲ ಸರ್, ಹೌದು, ಗೊತ್ತುಂಟಾ? ಇದಕ್ಕಿಂತ ಈ ಧರ್ಮಸ್ಥಳ ಸ್ವಸಹಾಯದವರದ್ದು ಉಂಟಲ್ಲ ಬಡ್ಡಿ ದಂಧೆ ಹೇಳ್ತಾರಲ್ಲ, ಯಾವ್ದು ಗೊತ್ತಾಗಿಲ್ಲ? ಧರ್ಮಸ್ಥಳ ಸ್ವಸಹಾಯ, ಎಸ್ ಅವರದ್ದು ಹಣ ತಕೊಂಡು ಮನೆಗೆ ಹೋಗಿ ಈಗ ಸುಸೈಡ್ ಮಾಡು ಅವರದ್ದು ಹಣದಂಧೆ ಜಾಸ್ತಿ ಆಗಿ. ಹಲೋ, ಎಸ್ ಮಾತಾಡಿ. ಧರ್ಮಸ್ಥಳ ಸ್ವಸಹಾಯನವರದ್ದು ಉಂಟಲ್ಲ ಹಣ ತಕೊಂಡು ಈ ಹೆಂಗಸರೆಲ್ಲ ಮನೆಗೆ ಹೋಗಿ ಎಲ್ಲರದ್ದು ಕಿರಿಕಿರಿ ಮಾಡಿ ಈಗ ಸುಸೈಡ್ ಮಾಡೋದು ಆ ಇದರಿಂದಲೇ ಧರ್ಮಸ್ಥಳ ಸ್ವಸಹಾಯದವರದ್ದು. ಗೊತ್ತಾಯ್ತಾ? ಎಸ್ ರಾಮಕೃಷ್ಣ ಅವರು ಧನ್ಯವಾದಗಳು ಸರ್. ಅದೇ ನಾನು ಆ ಪ್ರಶ್ನೆಯನ್ನ ಬಹುಶಃ ಅಲ್ಲೂ ಕೂಡ ಬರ್ತಾ ಇದೆ. ಸ್ವಸಹಾಯ ಸಂಘಗಳು ಏನಿದಾವೆ
ಅವುಗಳು ಬಡ್ಡಿ ದಂಧೆ ಮಾಡ್ತಾ ಇದೆಯಾ ಅನ್ನುವಂತ ಒಂದು ಅನುಮಾನ ಬರುತ್ತೆ. ಸ್ಪಷ್ಟವಾಗಿ ಕೆಲ ಸಮಾಜ ಸೇವೆ ಮಾಡುವಂತ ನಾಯಕರೆಲ್ಲ ಇದ್ದಾರೆ. ನವೋದಯ ಇರ್ಬೋದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬರ್ಬೋದು. ಸ್ಪಷ್ಟವಾದ ಇದು ಚಕ್ರಬಡ್ಡಿ ದಂಧೆ ಹೊರತು ಖಾಲಿ ಬಡ್ಡಿ ದಂಧೆ ಅಲ್ಲದು, ಚಕ್ರಬಡ್ಡಿ ದಂಧೆ. ಆಯ್ತಾ? ಅಲ್ಲಿ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರನ್ನು ಮೆಂಬರ್ ಮಾಡಿ ಸದಸ್ಯರನ್ನಾಗಿ ಅವರಿಗೆ ಲೋನ್ ಕೊಡುವಂಥದ್ದು, ಅದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರು ಹೇಳುವಂಥದ್ದು, ಅದರಿಂದ ಅವರು ಚಕ್ರಬಡ್ಡಿಯನ್ನು ವಸೂಲು ಮಾಡುವಂಥದ್ದು. ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆ ಇಟ್ಕೊಳ್ಳಿ ನೀವು, ನಬಾರ್ಡಿಂದ 4%ಗೆ ಹಣ ತಂದು 18% ಬಡ್ಡಿಗೆ ಇವರು ಚಕ್ರಬಡ್ಡಿಯಾಗಿ ಜನರಿಗೆ ಕೊಡ್ತಾ ಇರೋದು. ಅದನ್ನು ನೀವು ಪ್ರತಿ ವಾರ ಕಟ್ಟಬೇಕು. ಇನ್ನು ಕೆಲ ಸ್ವಯಂ ಘೋಷಿತ ನಾಯಕರೆಲ್ಲ ಇದ್ದಾರೆ, ಸೀರೆ ಎಲ್ಲ ವಿತರಣೆ ಮಾಡುವಂತವ್ರು, ಅದು ಕೂಡ ಆಗ್ತಾ ಇದೆ. ಅದು ಸಹ ನಿಮಗೆ ನಬಾರ್ಡಿಂದಲೇ ಬರುವಂತ ದುಡ್ಡು. ಅವರು ಏನು ಅವರ ಖಾಸಗಿ ಆಸ್ತಿಯನ್ನು ಜನರ ಉದ್ಧಾರಕ್ಕಾಗಿ ಬಡ್ಡಿ ದಂಧೆಗೆ ಬಿಟ್ಟಿಲ್ಲ. ಖಾಸಗಿ ಆಸ್ತಿಯನ್ನು ಜನರ ಉದ್ಧಾರಕ್ಕಾಗಿ ಬಡ್ಡಿ ದಂಧೆಗೆ ಬಿಟ್ಟಿಲ್ಲ. ಅವರು ಬಡ್ಡಿ ದಂಧೆ ಬಿಟ್ಟಿರೋದು ಸರ್ಕಾರದ ಕಾಸು. ಸರ್, ಇಲ್ಲಿ ಪ್ರಶ್ನೆ ಇರುವಂತದ್ದು ಅದು, ಮೊನ್ನೆ ರೈತರ ಆತ್ಮಹತ್ಯೆ ಪ್ರಕರಣಗಳು ನಡೆದ ನಂತರ ರಾಜ್ಯದ ಹೆಚ್ಚಿನ ದಿನಪತ್ರಿಕೆಗಳಲ್ಲಿ ಒಂದು ಜಾಹೀರಾತು, ಅಂದ್ರೆ ಸುತ್ತೋಲೆಯ ರೀತಿಯ ಒಂದು ಜಾಹೀರಾತು ಪ್ರಕಟ ಆಗುತ್ತೆ. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಅಂದ್ರೆ ಇಲ್ಲಿ ಆರಂಭ ಆಗಬೇಕಾದಂತದ್ದು ನಮ್ಮ ಸ್ವಸಹಾಯ ಸಂಘಗಳಿಂದಲೇ ಆರಂಭ ಆಗಬೇಕು. ಜಿಲ್ಲಾಧಿಕಾರಿಗಳು ಜವಾಬ್ದಾರಿ ಇತ್ತು, ಸರ್ಕಾರದ ಸುತ್ತೋಲೆಯನ್ನು ಪಾಲಿಸುವಂತ ಜವಾಬ್ದಾರಿ ಜಿಲ್ಲಾಧಿಕಾರಿಗಳಿಗಿತ್ತು. ಜಿಲ್ಲಾಧಿಕಾರಿಗಳು ಏನು ಮಾಡಬೇಕಿತ್ತು? ಎಷ್ಟು ಇಲ್ಲಿ ಮನಿ ಲೆಂಡರ್ಸ್ ಆಕ್ಟ್ ಅಡಿಯಲ್ಲಿ ಫೈನಾನ್ಸ್ ಕಂಪನಿಗಳು ರಿಜಿಸ್ಟರ್ ಆಗಿದೆ, ಎಷ್ಟು ಸ್ವಸಹಾಯ ಸಂಘಗಳು ರಿಜಿಸ್ಟರ್ ಆಗಿದೆ, ಎಷ್ಟು ಸಹಕಾರಿ ಸಂಘಗಳು ರಿಜಿಸ್ಟರ್ ಆಗಿದೆ, ಎಲ್ಲರನ್ನು ಮೀಟಿಂಗ್ ಕರಿಬೇಕಿತ್ತು. ನೀವು ಎಷ್ಟೆಷ್ಟು ಮಂದಿಗೆ ಸಾಲ ಕೊಟ್ಟಿದ್ದೀರಿ, ಎಷ್ಟೆಷ್ಟು ವಸೂಲು ಮಾಡ್ತಾ ಇದ್ದೀರಿ ಅಂತೇಳಿ ಕೇಳಬೇಕಿತ್ತು. ಜಿಲ್ಲಾಧಿಕಾರಿ ಜವಾಬ್ದಾರಿ ಅದು. ಸರ್, ಇಲ್ಲಿ ಒಂದು ಪ್ರಶ್ನೆ, ಅಂದ್ರೆ ಉಳಿದ ಜಿಲ್ಲೆಗಳಂತೆ ಇಲ್ಲಿ ಜನ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅನ್ನುವಂತ ಒಂದು ರೀಸನ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ ಈ ಹಿಂದೆ ಉದಾಹರಣೆ ಇಲ್ಲಿ ಸಹ 3 ಆತ್ಮಹತ್ಯೆ ಪ್ರಕರಣಗಳು ಇದೇ ಕಾರಣಕ್ಕಾಗಿ ಆಗಿದೆ ಅಂತ ಆಗಿದೆ. ಆ ಶೈಲೇಶ್ ಅನ್ನುವಂತ ವ್ಯಕ್ತಿ ತನ್ನ ಕುಟುಂಬದವರನ್ನು ಸುಸೈಡ್ ಮಾಡಿಕೊಂಡ ಘಟನೆ ಇಲ್ಲಿ ನಡೆದಿದೆ. ಅದು ಸಹ ಈ ಬಡ್ಡಿ ದಂಧೆಯ ಮತ್ತೊಂದು ರೂಪ. ಅದು ಸಹ ಇವರು ಗೂಂಡಾ ಮಾಫಿಯಾ ಅವರಿಗೆ ಬೆದರಿಕೆ ಒಡ್ಡಿದ್ದಕ್ಕೆ ಬದಲಿಗೆ ಇನ್ನು ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅವ ಸೂಸೈಡ್ ಮಾಡಿಕೊಂಡದ್ದು. ಬದಲಿಗೆ ಸಾಧ್ಯ ಇರುವ ಪರಿಸ್ಥಿತಿ ಇದ್ದರೆ ಯಾರು ಸೂಸೈಡ್ ಮಾಡ್ಕೊಳ್ಳೋದಿಲ್ಲ. ಬದುಕಲಿಕ್ಕೆ ಇನ್ನೂ ಸಾಧ್ಯ ಇಲ್ಲ, ಇವರು ನಮ್ಮನ್ನು ಬದುಕಲಿಕ್ಕೆ ಬಿಡ್ತಾ ಇಲ್ಲ, ಅವರನ್ನು ಎದುರಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ನಮ್ಮ ಸಹಾಯಕ್ಕೆ ಪೊಲೀಸರಾಗಲಿ ಜಿಲ್ಲಾಡಳಿತವಾಗಲಿ ಸರ್ಕಾರವಾಗಿ ಬರುವುದಿಲ್ಲ ಎನ್ನುವ ಒಂದು ಭಾವನೆ ಒಬ್ಬ ಮನುಷ್ಯನ ಮೇಲೆ ಬಂದರೆ ಅವನಿಗೆ ಆತ್ಮಹತ್ಯೆ ಬಿಟ್ಟರೆ ಬೇರೆ ದಾರಿ ಏನಿದೆ? ಇದೇ ಆಗಿರೋದು. ಸರ್, ಅದೇ ನನ್ನ ಒಂದು ವಿಚಾರ, ಅಂದ್ರೆ ಇಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣ ಕಾರಣಕ್ಕಾಗಿ ನಮ್ಮ ಬಯಲು ಸೀಮೆಯ ಜಿಲ್ಲೆಗಳಲ್ಲಿ ಒಂದು ಜಾಗೃತಿ ಆಗಿದೆ. ಪೊಲೀಸ್ ಇಲಾಖೆ ಕೂಡ ಕ್ರಮ ಕೈಗೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದೆ. ನಮಗೆ ಇಲ್ಲಿ ಪ್ರಶ್ನೆ, ನಿನ್ನೆಯ ದಿನ ಅಥವಾ ಮೊನ್ನೆಯ ದಿನ ರೈಡ್ ಆಯ್ತು, ಕೇವಲ ಪುತ್ತೂರು ಅಥವಾ ವಿಟ್ಲ ಭಾಗಕ್ಕೆ ಸೀಮಿತ ಆಯ್ತು. ಮಂಗಳೂರಿನಲ್ಲಿ ಇಲ್ವಾ ಸರ್? ನೋಡಿ, ಮಂಗಳೂರು ನಮ್ಮಲ್ಲಿ ಜನರ ಹತ್ರ ಕೇಳಿದ್ರೆ ಅಲ್ಲಿ ಸೆಂಟ್ರಲ್ ಮಾರ್ಕೆಟ್ಗೆ ಬನ್ನಿ ಸರ್, ಅಲ್ಲಿ ನಡೆಯುತ್ತೆ ಬಡ್ಡಿ ದಂಧೆ ಅಂತ ಹೇಳ್ತಾರೆ. ನಾನು ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಬೆಳಿಗ್ಗೆ 5 ಗಂಟೆಗೆ ಸೆಂಟ್ರಲ್ ಮಾರ್ಕೆಟ್ನ ಎದುರಿಗೆ ಬಡ್ಡಿ ವ್ಯಾಪಾರಿ ಬಂದು ಕೂತ್ಕೊಳ್ತಾನೆ. ಬೆಳಿಗ್ಗೆ 5 ಗಂಟೆಗೆ. ಯಾಕೆ? ಈ ತರಕಾರಿ ಲೋಡ್ ಬರುತ್ತೆ, ಈ ತರಕಾರಿ ಲೋಡ್ ಇಳಿಸ್ಲಿಕ್ಕೆ ಅಲ್ಲಿ ವ್ಯಾಪಾರಿಗಳ ಹತ್ರ ದುಡ್ಡು ಇರಲ್ಲ, ಲೋಡ್ ಇಳಿಸಬೇಕು. ನೀವು 1 ಕಟ್ಟು ಬೀನ್ಸು 1 ಕಟ್ಟು ಅಲಸಂಡೆ ಇಳಿಸ್ಲಿಕ್ಕೆ ಆಗಲ್ಲ. ಲೋಡ್ ಇಳಿಸ್ಬೇಕಾದ್ರೆ ನಿಮಗೆ ಇಡೀ ಲೋಡನ್ನು ನೀವು ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಲಿಕ್ಕೆ ನಿಮಗೆ ದುಡ್ಡು ಬೇಕು. ದುಡ್ಡು ಕೊಡ್ತಾನೆ, ಅದನ್ನು ಕೊಟ್ಟಾಗ ಲೋಡ್ ಇಳಿಸ್ತಾರೆ. ಲೋಡ್ ಇಳಿಸಿದ ಮೇಲೆ ಆ ಲೋಡನ್ನು ಅಂಗಡಿ ಎಷ್ಟು ಅಲ್ಲಿ ವ್ಯಾಪಾರಿಗಳಿದ್ದಾರೆ ಅವರಿಗೆಲ್ಲ ಮಾರಿ ಅದನ್ನು ಹಣ ಸಂಗ್ರಹಿಸ್ತಾರೆ. ಕೇವಲ 3 ಗಂಟೆ ಅವಧಿ, ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆ, ಬೆಳಿಗ್ಗೆ 8 ಗಂಟೆ ಒಳಗೆ ನೀವು 1 ಲಕ್ಷಕ್ಕೆ 10,000 ರೂಪಾಯಿ ಬಡ್ಡಿ ಕಟ್ಟಬೇಕು. ಸರ್, ಇದು ಇವರೆಲ್ಲ ರಿಜಿಸ್ಟರ್ಡ್ ಬಡ್ಡಿ ವ್ಯಾಪಾರಿಗಳ? ಇಲ್ಲ. ಸೊ ಕಣ್ಣಿಗೆ ಮಣ್ಣೆ ರಚಿಸ್ತಾ ಇದ್ದಾರಾ ಅಥವಾ ಕಣ್ಣನ್ನ ಮುಚ್ಚಿಕೊಂಡು ಕೂತಿದ್ಯಾ ನಮ್ಮ? ನೋಡಿ, ನಿಮ್ಮ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ರಿಜಿಸ್ಟರ್ಡ್ ಅಂತ ಎಲ್ಲ ಇದೆಲ್ಲ. ಯಾವುದು ರಿಜಿಸ್ಟರ್ಡ್? ಯಾರ ರಿಜಿಸ್ಟರ್ಡ್? ನೀವು ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಒಂದು ಹೆಸರನ್ನು, ಇಸ್ ಎ ಬ್ರ್ಯಾಂಡ್ ನೇಮ್. ಅಕ್ಷಯ ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ರಿಜಿಸ್ಟರ್ಡ್ ಅಂತ ಹೇಳಿ ಸೊಸೈಟಿ ಆಕ್ಟ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡೋದು. ಆಯ್ತಾ? 1,000 ರೂಪಾಯಿ ರಿಜಿಸ್ಟ್ರೇಷನ್ ಫೀಸು ಅಷ್ಟೇ ಇರೋದು ಅದರಲ್ಲಿ. ಅದಕ್ಕೆ ಬೇರೆ ಏನೂ ಇಲ್ಲ. ನೀವು ಬ್ರ್ಯಾಂಡ್ ನೇಮನ್ನು ಮಾತ್ರ ನೀವು ರಿಜಿಸ್ಟ್ರೇಷನ್ ಮಾಡೋದು ಹೊರತು
ನೀವು ಅದರಲ್ಲಿ ಲೇವಾದೇವಿ ವ್ಯವಹಾರ ಮಾಡ್ಲಿಕ್ಕೆ ರಿಜಿಸ್ಟ್ರೇಷನ್ ಅಲ್ಲ. ಎಸ್ ಸರ್, ಈ ಬಗ್ಗೆ ನನಗೆ ಇನ್ನಷ್ಟು ಮಾಹಿತಿ ಬೇಕು. ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ನೀವು ಕರೆ ಮಾಡಿ ಮಾತಾಡಿ, ನಿಮ್ಮ ಊರಲ್ಲಿ ಯಾವ ರೀತಿ ಇದೆ ಬಡ್ಡಿ ದಂಧೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೇಳಿದ್ರೆ ಇಲ್ಲಪ್ಪ ನಮ್ಮ ಜಿಲ್ಲೆಯಲ್ಲಿ ಅಂತ ಸಮಸ್ಯೆ ಏನಿಲ್ಲ ಅನ್ನೋಂಥ ಆರಿಕೆ ಉತ್ತರಗಳೇ ಬರುತ್ತೆ. ಸೊ ನೀವು ಮಾತಾಡಿ ಏನಿದೆ ಸಮಸ್ಯೆ ಅನ್ನುವಂಥದ್ದು. ಸೊ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಬಡ್ಡಿ ಮಾಫಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಅದೇ ನಾಯಿ ಕೊಡೆಗಳಂತೆ ಫೈನಾನ್ಸ್ಗಳು ತಲೆ ಎತ್ತುತ್ತಾ ಇದ್ದಾವೆ. ಫೈನಾನ್ಸ್ ಅಂತ ಹೆಸರು ಇಟ್ಟುಕೊಂಡದ್ದು ಒಂದು, ಮತ್ತೊಂದು ಬ್ಯಾಗ್ ಹಾಕಿಕೊಂಡು ಬಡ್ಡಿ ದಂಧೆ ಮಾಡುವವರು ಮತ್ತೊಂದು, ಎಂಟರ್ಪ್ರೈಸಸ್ ನ ಬೋರ್ಡ್ ಹಾಕಿಕೊಂಡು ಬಡ್ಡಿ ದಂಧೆ ಮಾಡುವವರು ಮತ್ತೊಬ್ರು. ಸೊ ಇದು ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಇದು ಗೊತ್ತಾಗದೆ ಸುಮ್ಮನೆ ಇರುವಂತದ್ದು ಅಥವಾ ನಿದ್ದೆ ಬಂದಂತೆ ನಟಿಸ್ತಾ ಇರುವಂತದ್ದು. ನಿದ್ದೆ ಬಂದವರನ್ನು ಎಬ್ಬಿಸೋದಕ್ಕೆ ಸುಲಭ. ನೋಡಿ, ಪೊಲೀಸರದೊಂದು ಸಮಸ್ಯೆ ಇದೆ. ಅವರಾಗಿ ಮೇಲೆ ಬಿದ್ದುಕೊಂಡು ತನಿಖೆ ಮಾಡುವಾಗಿಲ್ಲ. ಯಾರಾದರೂ ಹೋಗಿ ಅವರಲ್ಲಿ ದೂರು ಕೊಡಬೇಕು. ದೂರು ಕೊಡ್ಲಿಕ್ಕೆ ಹೋಗೋನು ಯಾರು? ಈ ಬಡ್ಡಿ ದಂಧೆಯರಿಂದ ಸಾಲ ತಗೊಂಡವನು. ಸಾಲ ತಗೊಂಡವನು, ಅವನಿಂದ ತೊಂದರೆ ಆದವನು ಅಂತೇಳಿ ಅವನು ಹೋಗೋದು. ಪೊಲೀಸರು ನ್ಯಾಯಯುತವಾಗಿ ಕಾನೂನು ಪ್ರಕಾರವಾಗಿ ಅಲ್ಲಿ ಆ ಪ್ರಕರಣವನ್ನು ಇತ್ಯರ್ಥಪಡಿಸುವಂತಾದರೆ ಅವನಿಂದ ದೂರು ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ಆರೋಪ. ಮುಂದುವರಿಸಿ. ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಪೀರ್ ಮೊಹಮ್ಮದ್ ಕಾಪುನಿಂದ ಮಾತಾಡ್ತಾ ಇದ್ದೇನೆ ನಾನು. ಮಾತಾಡಿ ಮೊಹಮ್ಮದ್. ಏನ್ ಹೇಳಿ? ಮಾಫಿಯಾಕ್ಕೆ ಸರ್ಕಾರ ಹೇಗೆ ಸಹಾಯ ಮಾಡ್ತದೆ ಅಂತ ಹೇಳಿ ನಾನು ಒಂದು ಮಾತಾಡ್ತೇನೆ ನಿಮ್ಗೆ. ಹೇಗೆ ಅಂತ ಹೇಳ್ತೀರಿ? ಹಲೋ, ಹಾ, ಹೇಗೆ ಅಂತ ಹೇಳ್ತೀರಿ ಮೊಹಮ್ಮದ್ರೆ? ಸರ್ಕಾರದವರು ಸೊಸೈಟಿಯಲ್ಲಿ ಸಾಲ ಕೊಡ್ತಾರೆ 30 ಅಥವಾ 40 ಸೆನ್ಸ್ ಸ್ಥಳ ಇದ್ದಕ್ಕಿಂತ ಮೇಲ್ನವರಿಗೆ. ಅದಕ್ಕೆ ಬಡ್ಡಿ ಇಲ್ಲ. 25-30 ಸಾವಿರ ಹೀಗೆ ಕೊಡ್ತಾರೆ 1 ವರ್ಷಕ್ಕೆ. ಆ ತಕೊಂಡವ ಅದನ್ನು ಹೀಗೆ 5 ಸೆನ್ಸ್ 3 ಸೆನ್ಸಿನವರಿಗೆ ಅವ ಕೊಟ್ಟು ಅವ ಬದುಕಿಸ್ತಾನೆ. ಅವ ಬದುಕಲಿಕ್ಕೋಸ್ಕರ 10%, 20-30% ಅವ ದುಡ್ಡು ತಿಂತಾನೆ. ಇದು ಎಲ್ಲಿಂದ ಬಂದದ್ದು? ಸರ್ಕಾರವು ಇದ್ದವನಿಗೆ ಕೊಡುವುದಕ್ಕಿಂತ ಇಲ್ಲದವರಿಗೆ ಏನಾದ್ರೂ ಸಹಾಯವಾಗುವ ರೀತಿ ಕಾನೂನನ್ನು ತಂದರೆ ಸ್ಥಳ ಇಲ್ಲದವನಿಗೆ ಏನ್ ಮಾಡಬೇಕು? ಇದು ಇದ್ದವನಿಗೆ ಕೊಟ್ಟು ಅವ ಇಲ್ಲದವನೆಲ್ಲ ಉಪದ್ರ ಕೊಡುವುದರಲ್ಲಿ ಇದು ಸರ್ಕಾರದ ಕೈವಾಡವು ಇದರಲ್ಲಿ ಪ್ರಪ್ರಥಮವಾಗಿ ಇದೆ. ಎಸ್ ಸರ್, ಧನ್ಯವಾದಗಳು ಸರ್. ಅದೇ ಹೇಳ್ತಾ ಇದ್ರಿ, ಪೊಲೀಸ್ ಇಲಾಖೆ ದೂರನ್ನ ಕೊಟ್ರೆ ಮಾತ್ರ ಕ್ರಮ ತಗೊಳ್ಬೇಕು ಅವರು. ಆದ್ರೆ ಪೊಲೀಸರು ಏನ್ ಮಾಡ್ತಾರೆ? ಆ ಬಡ್ಡಿ ಮಾಫಿಯಾದವನು ಕರೀತಾರೆ. ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಇವ ಸೋತು ಸುಣ್ಣಾಗಿ ಬಂದವನು ಪೊಲೀಸರಿಗೆ, ಅವ ತಿಂದು ತೇಗಿ ಬಂದವನು. ಲಾಭ ಎಲ್ಲಿದೆ? ಕ್ಯಾಲ್ಕುಲೇಟ್ ಆಗತ್ತೆ. ಲಾಸ್ಟಿಗೆ ಅವರಿಗೊಂದು ಹೇಳ್ತಾರೆ, ಈಗ ಅವರಿಗೊಂದು 2 ತಿಂಗಳಿಂದ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸ್ವಲ್ಪ ಕಷ್ಟ ಇದೆ, ಇನ್ನೊಂದು 2 ತಿಂಗಳಲ್ಲಿ ಅವನು ಏನಾದ್ರು ಮಾಡಿ ನಿಂದು ಮುಗಿಸ್ತಾನೆ ಅಂತೇಳಿ. ಇವರಲ್ಲಿ ಬಡ್ಡಿ ಬಿಡಿಸ್ತಾ ಇಲ್ಲ, ಬಡ್ಡಿ ಅಸಲನ್ನು ಸೇರಿಸಿ 1-2 ತಿಂಗಳು ಟೈಮ್ ತೆಗೆದುಕೊಡ್ತಾರೆ. ಅಲ್ಲಿವರೆಗೆ ಇವನ ಉಸಿರು ಸ್ವಲ್ಪ ಮುಂದಕ್ಕೆ ಹೋಗುವಲ್ಲಿ ಮಾಡ್ತಾರೆ, ಹೊರತು ಬೇರೆ ಏನು ಮಾಡ್ತಾರೆ? ಅದನ್ನು ಬಿಟ್ಟು ನೀನು ಅವನಿಗೆ ಸಾಲ ಕೊಟ್ಟಿದ್ಯಾ? ಹೌದು. ಎಷ್ಟು ಬಡ್ಡಿ ವಸೂಲು ಮಾಡಿದ್ಯಾ? ನೀನು ರಿಜಿಸ್ಟರ್ ಆಗಿದೆಯಾ ಅಂತ ಮೊದಲು ಕೇಳಬೇಕು. ಅದು ಬೇರೆ ಪ್ರಶ್ನೆ. ಎಷ್ಟು ಬಡ್ಡಿ ವಸೂಲು ಮಾಡಿ? ಇದು ತಪ್ಪು. ಇದು ಕಾನೂನು ಪ್ರಕಾರವೇ ಅಪರಾಧ. ಕೇಸ್ ರಿಜಿಸ್ಟರ್ ಮಾಡ್ತೀನಿ ಒಳಗೆ ಕೂತ್ಕೋ ಅಂತ ಹೇಳಿದ್ರೆ, ಅವನು ಚಕ್ಕು ಗಿಕ್ಕು ಏನು ಎಲ್ಲ ಇದೆ ಅದನ್ನೆಲ್ಲ ಸೀಸ್ ಮಾಡಿದರೆ ಆ ಬಡ್ಡಿ ಮಾಫಿ ಮತ್ತೆ ಬೆಳೀಲಿಕ್ಕಿತ್ತ? ನಿಮಗೆ ನಾನು ಸಣ್ಣದೊಂದು ಉದಾಹರಣೆ ಹೇಳ್ತೇನೆ. ಈ ಪಂಪ್ವೆಲ್ಲಲ್ಲಿ ಒಬ್ಬ ಗರುಡ ಸೆಕ್ಯೂರಿಟಿ ಏಜೆನ್ಸಿ ಅಂತೇಳಿ ಮಾಡ್ತಾ ಇದ್ದ, ಕೇರಳದವರು, ಸುಬೀಶ್ ಅಂತೇಳಿ. ಆ ಮನುಷ್ಯ ಒಬ್ಬ ಬಡ್ಡಿ ಇವ್ರ ಹತ್ರ 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾನೆ. ಎಸ್ ಸರ್, ಮುಂದುವರಿಸಿ. ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹೆಸರು ಬೇಡ, ಪುತ್ತೂರು. ಎಸ್, ಪುತ್ತೂರಿನಿಂದ ಮಾತಾಡ್ತಾ ಇದ್ರಿ, ಹೇಳಿ ಸರ್. ಸರ್, ನಾನೊಂದು ಬಡ್ಡಿಗೆ ತಗೊಂಡಿದ್ದೇನೆ, ನಂಗೆ ಭಾರಿ ಕಿರುಕುಳ ಕೊಡ್ತಿದ್ದಾನೆ. ಹಾಗೆ ಏನ್ ಮಾಡ್ಬೋದು ಸರ್? ಏನು ಮಾಡ್ಲಿಕ್ಕಿಲ್ಲ, ನೇರವಾಗಿ ಹೋಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಿ. ಅದು ದೊಡ್ಡ ಹೈ ಲೆವೆಲ್ ಸರ್. ಎಷ್ಟು ದೊಡ್ಡ ಹೈ ಲೆವೆಲ್ ಅಂದ್ರೆ ಪೊಲೀಸರಿಗಿಂತ ದೊಡ್ಡ ರೌಡಿಗಳಿಲ್ಲ ಮಂಗಳೂರಲ್ಲಿ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸ್ಪಷ್ಟವಾಗಿ ಹೋಗಿ ಕಂಪ್ಲೇಂಟ್ ಕೊಡಿ. ಡಾಕ್ಯುಮೆಂಟ್ ಎಲ್ಲ ಅವರಲ್ಲಿ ಉಂಟು ಸರ್. ಡಾಕ್ಯುಮೆಂಟ್ ಎಲ್ಲ ಯಾವುದೇ ಡಾಕ್ಯುಮೆಂಟ್ ಇರ್ಲಿ, ನೀವು ಹೋಗಿ ಕಂಪ್ಲೇಂಟ್ ಕೊಡಿ. ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡದಿದ್ರೆ ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕಿದ್ದಾರೆ ಸರ್ ನಿಮಗೆ? ಅದು ನಾನೊಂದು 2 ಲಕ್ಷ ತಗೊಂಡಿದ್ದೇನೆ.
ಅದಕ್ಕೆ ತಿಂಗಳಿಗೆ 15,000 ಕೊಡ್ಲಿಕ್ಕೆ. ಹಾಗೆ ಒಂದು 3 ವರ್ಷ ಆಯ್ತು ಸೊ ಬಡ್ಡಿ ಮಾತ್ರ ಕೊಡ್ತಾ ಇದ್ದೀರಿ, ಅಸಲು ಕಟ್ಟಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲ. ಅವ್ರಿಗೆ 2 ವರ್ಷದಿಂದ ಕೊಡ್ತಾ ಇದ್ರೆ ಈಗಾಗಲೇ 3,60,000 ರೂಪಾಯಿ ಬಡ್ಡಿ ತೆಗೆದುಕೊಂಡಿದ್ದಾರೆ. ಕೊಟ್ಟಾಯ್ತು. ಸೊ ನೀವು ಬಡ್ಡಿಯೇ ಲೆಕ್ಕಕ್ಕೆ ಅಸಲಿಗಿಂತ ಜಾಸ್ತಿ ಬಡ್ಡಿಯನ್ನೇ ಕೊಟ್ಟಿದ್ದೀರಿ ಹಾಗಾದ್ರೆ. ಹೌದೌದು. ಸೊ ಈಗ ಕೊಡೋದಿಲ್ಲ ಅಂತ ಕಿರುಕುಳ ಕೊಡ್ತಾ ಇದಾರ ನಿಮಗೆ? ಹೌದು. ಎಸ್, ನಿಮ್ಗೆ ಬಹುಶಃ ನಿನ್ನೆ ಪುತ್ತೂರಿನಲ್ಲಿ ಕಾರ್ಯಾಚರಣೆ ಮಾಡಿದ್ರು ಪುತ್ತೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರು. ಸೊ ನಿಮ್ಗೆ ಕಂಪ್ಲೇಂಟ್ ಮಾಡಬಹುದೇನು? ಅಲ್ಲಿ ಮಾಡಿದ್ರೆ ಅದು ಎದುರು ಪಾರ್ಟಿ ದೊಡ್ಡ ಇಲ್ಲ ಸರ್, ಹೆದರಿಕೆ ಆಗ್ತದೆ. ನೀವು ಹೋಗಿ ಧೈರ್ಯದಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ. ಪ್ರಶ್ನೆ ಇರುವಂತದ್ದೇ ಅದು. ನಾವು ಆಗ್ಲೇ ಮಾತಾಡ್ಬೇಕು ಹೇಳಿದ್ರು, ದೊಡ್ಡ ದೊಡ್ಡ ತಿಮಿಂಗಿಲಗಳು ಈ ದಂಧೆಯನ್ನ ನಡೆಸ್ತಾ ಇರುವುದು. ದೊಡ್ಡ 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 ಪಡೆಗಳನ್ನ ಇರುತ್ತೆ. ಈ ಬಡ್ಡಿ ದುಡ್ಡು ತಿಂದು ಅವ್ರು ದೊಡ್ಡ ದೊಡ್ಡ ತಿಮಿಂಗಿಲಗಳು ಆಗಿದ್ದೇ ಇದು ಬಡ್ಡಿ ದುಡ್ಡು ತಿಂದು. ಆಯ್ತಾ? ನಾನು ಅದನ್ನ ಹೇಳ್ತಾ ಇದ್ದೇನೆ. ನೀವು ಸುಭೀಶ್ ಅಂತ ಒಬ್ರು, ಅವರು 1 ವರ್ಷಕ್ಕೆ ಕಟ್ಟಿದ ಬಡ್ಡಿ ಎಷ್ಟು ಗೊತ್ತಾ? 10 ಲಕ್ಷಕ್ಕೆ 48 ಲಕ್ಷ ರೂಪಾಯಿ. ಈಗ ಇವರು ಮಾತಾಡಿದವರು ಕೂಡ ಅದನ್ನ ಹೇಳಿದ್ರು, 2 ಲಕ್ಷಕ್ಕೆ 3,60,000 ರೂಪಾಯಿ ಬಡ್ಡಿ ತಗೊಂಡಿದ್ದಾರೆ. ಅವರು 48 ಲಕ್ಷ ರೂಪಾಯಿ ಬಡ್ಡಿ ಕಟ್ಟಿದ್ದಾರೆ. ಅಷ್ಟು ಬಡ್ಡಿ ಕಟ್ಟಿ ಇವನ ಅಸಲು ತುಂಬಲಿಲ್ಲ. ಅವನ ಮಾರುತಿ ಕಾರನ್ನು ಎಳ್ಕೊಂಡಿಟ್ಟ, ಅವರ ಒಂದು ಜಾಗದ ಡಾಕ್ಯುಮೆಂಟ್ ಅನ್ನು ಎಳ್ದಿಟ್ಟ, ಇಷ್ಟೆಲ್ಲ ಮಾಡಿದ. ಅಷ್ಟು ಹೊತ್ತಿಗೆ ಅವರು ಹೋಗಿ ಕಂಕನಡಿಯ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಅವ್ರು ಕರೆಸಿದ್ರು. ಕರೆಸಿದಾಗ ಇವೇನು ಹೇಳುದು ಗೊತ್ತಾ? ಯಾರು ದುಡ್ಡು ಕೊಟ್ಟವನು, ಬಡ್ಡಿ ತಿಂದವನು, ಸರ್ ನಾನು ದುಡ್ಡು ಕೊಟ್ಟದ್ದಲ್ಲ, ನಾನು ಇನ್ನೊಬ್ಬರದ ತೆಗೆದು ಅವನಿಗೆ ಕೊಟ್ಟದ್ದು, ಅವನು ದುಡ್ಡು ವಾಪಸ್ ಕೊಡಲಿಲ್ಲ ಅಂತೇಳಿ. ಅಲ್ಲಿಗೆ ಒಂದು ಮಾತುಕತೆ ಮುಗಿಯಿತು. ಇಷ್ಟರವರೆಗೆ ಬಡ್ಡಿ ತಿಂದದ್ದು ಸಾಕು, ಇನ್ನು ಕೊಟ್ಟದ್ದು ಅಸಲಿಗೆ ಜಮಾ ಮಾಡ್ಕೊಂಡು ಹೋಗಬೇಕು ಅಂತ. ಅಸಲಿಗೆ ಜಮಾ ಮಾಡ್ಕೊಂಡು ಹೋಗಬೇಕು. ಅವನು ತಿಂಗಳಿಗೆ 1 ಲಕ್ಷ ರೂಪಾಯಿ ಕಟ್ತಾ ಹೋಗ್ತಾನೆ. 10 ತಿಂಗಳಿಗೆ ಅಸಲು ಕ್ಲಿಯರ್ ಆಗಬೇಕು ಅಂತ ಅಲ್ಲಿ ಒಂದು ಮಾತುಕತೆ ಆಯಿತು. ಅದ ನಂತರ ಹಿರಿಯ ಅಧಿಕಾರಿ ಹತ್ರ ಹೋದ. ಹಿರಿಯ ಅಧಿಕಾರಿ ಇನ್ಫ್ಲೂಯೆನ್ಸ್ ಮಾಡಿದರು. ಇನ್ಸ್ಪೆಕ್ಟರ್ಗೆ ಬಿಸಿ ಆಯಿತು. ಇವರನ್ನೇ ಕರೆಸಿ ಕೇಸ್ ರಿಜಿಸ್ಟರ್ ಮಾಡಿದ್ರು, ಅವರನ್ನು ಅರೆಸ್ಟ್ ಮಾಡಿದ್ರು, ಜೈಲಿಗೆ ಕಳಿಸಿದ್ರು. ಸೊ ಆಗತ್ತೆ ಕ್ರಮ ಕೈಗೊಳ್ಳುವಂತ ಏನೂ ಇಲ್ಲ. ಮತ್ತೊಂದು ತಾಂತ್ರಿಕವಾಗಿ ಚೆಕ್ ಲೀಫ್ ಅನ್ನು ತೆಗೆದುಕೊಳ್ತಾರೆ, ಬ್ಲಾಂಕ್ ಚೆಕ್ ಗಳು. ನಾಳೆ ಅವರು ಚೆಕ್ ಬೌನ್ಸ್ ಕೇಸ್ ಹಾಕಬಹುದು, ಈ ಭಯ ಕೂಡ ಜನರಲ್ಲಿದೆ. ನೋಡಿ, ನೀವು ಚೆಕ್ ಬೌನ್ಸ್ ಕೇಸ್ ಹಾಕಿದ್ರೆ ನೀವು ಬ್ಲಾಂಕ್ ಚೆಕ್ ಲೀಫ್ ಅನ್ನು ನೀವು ಕೊಡುವಾಗೇ ಇಲ್ಲ. ತೆಗೆದುಕೊಳ್ತಾರೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ ನೀವು ಬ್ಲಾಂಕ್ ಚೆಕ್ ಲೀಫ್ ಅನ್ನು ಕೊಡುವಾಗಿಲ್ಲ, ಒಬ್ಬ ತಗೊಳ್ಳುವಾಗಿಲ್ಲ. ಏನಿದ್ರು ನೀವು ಅಮೌಂಟ್ ಹಾಕಬೇಕು, ಡೇಟ್ ಹಾಕಿಯೇ ಕೊಡಬೇಕು. ಇದು ಚೆಕ್ ಇದ್ದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ ಇದೇ ಇರೋದು. ನೀವು ಬ್ಲಾಂಕ್ ಚೆಕ್ ಇಟ್ಕೊಂಡು ಅದರಲ್ಲಿ 1ಕ್ಕೆ 4 ಪಟ್ಟು ಅಮೌಂಟು ಇದು ಮಾಡಿ ನೀವು ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿದರೆ ನೀವಲ್ಲಿ ಸ್ಟಾಪ್ ಪೇಮೆಂಟ್ ಮಾಡಿಸಿ ಅಲ್ವಾ? ಮಾಡಿಸ್ಬೋದು, ಮಾಡಿಸ್ಬಾರ್ದು ಅಂತ ಏನಿಲ್ಲ. ಇಲ್ಲ, ನೀವು ಚೆಕ್ ಲೀಫನ್ನು ಇದು ಮಾಡಿದರೆ ಅದನ್ನು ನೀವು ಬ್ಲಾಂಕ್ ಚೆಕ್ ಲೀಫ್ ಅಂತ ಹೇಳಿ ನೀವು ಕೋರ್ಟಲ್ಲಿ ನೀವು ಪ್ರೂವ್ ಮಾಡಿದರೆ ನಿಮ್ಮ ಚೆಕ್ ಬೌನ್ಸ್ ಕೇಸುಗಳು ಕೋರ್ಟಲ್ಲಿ ನಿಲ್ಲುವುದೇ ಇಲ್ಲ. ಎಸ್ ಸರ್, ಮತ್ತೊಂದು ಇಲ್ಲಿ ನೀವು ಆಗ್ಲೇ ಪ್ರಸ್ತಾಪ ಮಾಡಿದ್ರಿ, ಗ್ರಾಮೀಣ ಪ್ರದೇಶದಲ್ಲಿ ಸಮಸ್ಯೆ ಇರುವಂತದ್ದು ತಮಿಳರು ಮನೆ ಮನೆಗೆ ಬರ್ತಾರೆ, ದುಡ್ಡು ಬೇಕಾ, ಬಡ್ಡಿಗೆ ದುಡ್ಡು ಕೊಡ್ತೀವಿ ಅಂದ್ರೆ ಇದು ಲೋಕಲ್ ಪೊಲೀಸರ ಗಮನಕ್ಕೆ ಬರೋದೇ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಸರ್. ಒಬ್ಬ ಅನುಮಾನಾಸ್ಪದವಾಗಿ ಒಬ್ಬ ವ್ಯಕ್ತಿ ಅಲ್ಲೇ ತಿರುಗಾಡಿದ ಅಂತ ಹೇಳಿದ್ರೆ ಆತನನ್ನು ಹಿಡಿದು ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ. ಸೊ ಇವರದ್ದು ಗೊತ್ತಾಗೋದಿಲ್ವಾ? ಇವರೆಲ್ಲ ರಿಜಿಸ್ಟರ್ಡ್ ಏನಿಲ್ಲ. ನೋಡಿ, ಅವರನ್ನ ಹಿಡಿದು ಒಳಗಾಕ್ಬೋದು, ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಬೋದು. ನೋಡಿ, ಮನಿ ಲಾಂಡ್ರಿಂಗ್ ಆಕ್ಟ್ ಇರೋದು ಅದಕ್ಕೆ. ಆ ಆಕ್ಟ್ ಅನ್ನು ತಂದಿರೋದೇ ಸರ್ಕಾರ ಇದಕ್ಕೆ, ಇಂಥ ಒಂದು ಮಾಫಿಯಾಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೇಳಿ. ಅದನ್ನು ಯಾರು ಜಾರಿ ಮಾಡಬೇಕು? ಪೊಲೀಸ್ ಇಲಾಖೆ ಮಾಡಬೇಕು. ಅದನ್ನು ಮಾಡ್ತಾ ಇಲ್ಲ. ಅದೇ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಪೊಲೀಸ್ ಠಾಣೆಯಲ್ಲೇ ಪಂಚಾಯತಿ ಘಟನೆ ಮಾಡಿದೆ, ರಿಕವರಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ ಸಾರಿ ಹಿತೇಂದ್ರ ಕಮಿಷನರ್ ಆಗಿ ಬಂದಾಗ ಸುರಿನ ಮೀಟಿಂಗ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಪೊಲೀಸ್ ಠಾಣೆಯಲ್ಲಿ ಯಾವುದೇ ಸಿವಿಲ್ ವ್ಯಾಜ್ಯವನ್ನು ನೀವು ಮುಟ್ಟುವಾಗಿಲ್ಲ ಅಂತ ಹೇಳಿ. ಯಾವುದೇ ಸಿವಿಲ್ ವ್ಯಾಜ್ಯವನ್ನು ಮುಟ್ಟಬಾರ್ದು. ಹಣಕಾಸಿನ ವಿವಾದ ಇದ್ರೆ ಕೋರ್ಟಿಗೆ ಹೋಗ್ಲಿ. ಏನಾಯ್ತು? ಪೊಲೀಸರು ಅದನ್ನೇ ಮಾಡಿದ್ರು. ಬೇರೆ ಅವರಿಗೆ ಕ್ರೈಮ್ಸ್ ಅನ್ನು ಕಂಟ್ರೋಲ್ ಮಾಡುವ ಇದಿಲ್ಲ, ಕಳ್ಳತನದ ಆರೋಪಿಗಳನ್ನ ಹಿಡಿಯುವ ಪುರುಸೊತ್ತಿಲ್ಲ ಇವರಿಗೆ. ಅದಕ್ಕೆ ಕೇಳಿದ್ರೆ ಸ್ಟಾಫ್ ಇಲ್ಲ. ಇದಕ್ಕೆ ಎಲ್ಲಿಂದ ಬರ್ತದೆ ಸ್ಟಾಫು? ಈ ವಸೂಲಾತಿ ಬಿಸಿನೆಸ್ಗೆ ಎಲ್ಲಿ ಸ್ಟಾಫ್ ಬರ್ತದೆ? ಅದಕ್ಕೆ ಸ್ಟಾಫ್ ಇದೆ ಸರ್. ಒಂದು ಈಗ ತೆಗೆದುಕೊಳ್ತಾ ಇರುವಂತ ಕ್ರಮಗಳು
ಸಮಾಧಾನಕರವಾಗಿದೆ ಅಂತ ಅನ್ಸುತ್ತೆ ಇಲ್ಲ, ನಿಮ್ಗೆ? ಇನ್ನಷ್ಟು ಕಠಿಣ ಆಗಬೇಕು. ಅಂದ್ರೆ ನಿನ್ನೆ ಮೊನ್ನೆ ಒಂದು ರೈಡ್ ನೋಡಿ, ಮಾಡಿದ್ದು ಕಾರ್ಯಾಚರಣೆ ಮನಿ ಲೆಂಡರ್ಸ್ ನೋಡಿ, ಮನಿ ಲೆಂಡರ್ಸ್ ಆಕ್ಟ್ ಪ್ರಕಾರ ಅಲ್ಲ, ಇವತ್ತಿನ ಪತ್ರಿಕೆಗಳಲ್ಲಿ ನೋಡಿ, ಅದು ಕಮಿಷನರ್ ಫೋನ್ ಅದು- ನಂಬರ್, ನೋಡಿ, ಅದು SP ಫೋನ್ ನಂಬರ್ ಎಲ್ಲ ಹಾಕಿ ಇವರಿಗೆ ಫೋನ್ ನೋಡಿ. ಮಾಡಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಆದ್ರೆ ಬೇರೆ ಕ್ರಮಗಳು ಅಲ್ಲ, ನಾನೊಂದು ಹೇಳ್ತೇನೆ, ಅದು ಒಳ್ಳೆ ಬೆಳವಣಿಗೆ. SP ಅವರು ಒಂದು ಸಹಾಯವಾಣಿ ಅಂತ ಒಂದು ನಂಬರ್ ಕೊಟ್ಟರು, ಆ ನಂಬರಿಗೆ ಫೋನ್ ಮಾಡಿ ನಾವು ಪೊಲೀಸ್ ಕಂಟ್ರೋಲ್ ರೂಮ್ 100 ನಂಬರಿಗೆ ಫೋನ್ ಮಾಡಿ ಅಂತ ಎಸ್ ಹೇಳಿದ್ದಾರೆ. ಎಸ್ ಅದೇ ಆ 100 ನಂಬರಿಗೆ ಫೋನ್ ಮಾಡಿದ್ರೆ ಅದು ಎಷ್ಟು ವರ್ಕೌಟ್ ಆಗ್ತದೆ ಅಂತ ಸುಲಿಗಾಗಬೇಕಲ್ಲ. ಸಮಸ್ಯೆ ಇರೋದು ಅಲ್ಲಿ. 100ಗೆ ಫೋನ್ ಮಾಡಿದರೆ ಎಲ್ಲಿ ವರ್ಕೌಟ್ ಆಗ್ತದೆ? ಅದು ಇಲ್ಲ, ವರ್ಕೌಟ್ ಆಗೋದಿಲ್ಲ. ನೀವು 100ಗೆ ಫೋನ್ ಮಾಡಿದ ಕೂಡಲೇ ಕಂಟ್ರೋಲ್ ರೂಮಿನ ಸಿಬ್ಬಂದಿ ಸಂಬಂಧಿತ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಕೊಡ್ತಾರೆ, ಸೊ ವೈರ್ಲೆಸ್ ಅಲ್ಲಿ. ಆಯ್ತಾ? ಆಗ ಇಡೀ ಆ ಜುರಿಡಿಕ್ಷನ್ಗೆ ಗೊತ್ತಾಗುತ್ತೆ ವೈರ್ಲೆಸ್ ಅಲ್ಲಿ ಏನೆಲ್ಲ ಪಾಸ್ ಆಗುತ್ತೆ ಅಂತ ಹೇಳಿ. ಆಗ ಬಡ್ಡಿಗೆ ಕೊಟ್ಟವನಿಗೆ ಏನು ಪೊಲೀಸರು ಹೇಳೋದೇ ಇರ್ತಾರ, ನಿನ್ನ ಮೇಲೆ ಇಂಥ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದಾನೆ, ಈಗ ಬರ್ತಾರೆ ಅಂತ ಹೇಳಿ. ಇವರ ಗಿಜೋರಿನೆಲ್ಲ ಒಂದು ಕಡೆ ಬೇರೆ ಕಡೆ ಇಟ್ಟಿರ್ತಾನೆ. ಇವನು ಆಫೀಸಲ್ಲಿ ಖಾಲಿ ಇಟ್ಕೊಂಡು ಕೂತಿರ್ತಾನೆ. ಇವನ ಹಣವೂ ಇರಲಿಲ್ಲ, ಇವನ ಡಾಕ್ಯುಮೆಂಟು ಇಲ್ಲ. ಹೇಗೆ ಅದನ್ನು ಅವನನ್ನು? ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ನಮಸ್ಕಾರ ಸ್ವಾಮೀಜಿಗೆ. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಾಸನಬ್ಬ ಮಂಗಳೂರು ಪುಣ್ಯತ್ಮೇಲಿಂದ. ಹಸನಬ್ಬ ಅವರ ಮಾತಾಡಿ ಸರ್, ಏನ್ ಹೇಳ್ತೀರಿ? ಏನ್ ಹೇಳಿದ್ರೆ, ಈಗ ಶ್ರೀರಾಮ್ ಫೈನಾನ್ಸ್ ಅಂತ ಒಂದುಂಟು. ಎಸ್ ಹೌದು. ಅದ್ರಲ್ಲಿ ಚಕ್ರ ತಗೊಳ್ತಾರೆ ಅವರು, ಖಾಲಿ ಚಕ್ರ ಅಮೌಂಟ್ ಹಾಕದ ಚಕ್ರ ತಗೊಳ್ತಾರೆ. ಮತ್ತೆ ಎರಡನೇದು, ಅವರು ವೈಟ್ ಪೇಪರ್ಗೆ ಸೈನ್ ಹಾಕೊಳ್ತಾರೆ. ಇದರಲ್ಲಿ 100ರಷ್ಟು ಮಂಗಳೂರಿನ ಯಾವುದೇ ಫೈನಾನ್ಸ್ ಉಂಟು, ಶ್ರೀರಾಮ್ ಫೈನಾನ್ಸ್ ಗಾಡಿಗೆ, ಅದ್ರ ಎಲ್ಲ ಡಾಕ್ಯುಮೆಂಟ್ ಹಾಕೊಳ್ತಾರೆ. ಅದು ರಾಂಗ್ ಅಲ್ಲ ಸರ್? ಸರ್, ಅದೇ ಒಂದು ಇಲ್ಲಿ ರಿಜಿಸ್ಟರ್ ಆಗದೆ ಮಾಡುವಂತ ಸುಲಿಗೆಗಳು, ರಿಜಿಸ್ಟರ್ಡ್ ಆಗಿರುವಂತ ಫೈನಾನ್ಸ್ ಕೂಡ ಸುಲಿಗೆಗಳಿದ್ದಾವೆ. ಈಗ ಶ್ರೀರಾಮ್ ಫೈನಾನ್ಸ್ನವರು ಸಾಧಾರಣ ಮಟ್ಟಿಗೆ ವಾಹನಗಳಿಗೆ ಸಾಲ ಕೊಡುವವರು. ಆಯ್ತಾ? ಸಾಲ ಕೊಡುವುದು ಅವರು ವೈಯಕ್ತಿಕವಾಗಿ ಅಲ್ಲ, ಅವರು ಸಾಲ ಕೊಡೋದು ಲೋನ್ ಗಾಡಿಯ ಮೇಲೆ. ಗಾಡಿಗೆ ಸಾಲ ಕೊಟ್ರೆ RTOದಲ್ಲಿ ಅವರ ಐಪೋಥಿಕೇಶನ್ ರಿಜಿಸ್ಟರ್ ಆಗುತ್ತೆ, RC ಮೇಲೆ. ಅವನಿಗೆ ಗಾಡಿಯನ್ನು ಮಾರ್ಲಿಕ್ಕೆ ಆಗೋದಿಲ್ಲ. ಅದರ ಮೇಲೆ ಅವರು ಈ ಬ್ಲ್ಯಾಂಕ್ ಚೆಕ್, ವೈಟ್ ಪೇಪರಿಗೆ ಸಿಗ್ನೇಚರು, RTC ಎಲ್ಲ ತಗೊಳ್ಳುವಂಥ ಅವಶ್ಯಕತೆ ಏನಿದೆ? ಆದರೆ ನೀವು ಕೊಡ್ತೀರಿ, ಯಾಕೆ? ನಿಮಗೆ ಲೋನು ಬೇಕು. ಒಂದು ವೇಳೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸುಲಭವಾಗಿ ನಿಮಗೆ ಲೋನು ಕೊಡ್ತಾ ಇದ್ರೆ ನೀವು ಶ್ರೀರಾಮ್ ಫೈನಾನ್ಸ್ಗೆ ಯಾಕೆ ಹೋಗ್ತೀರಿ? ಆಯ್ತಾ? ನೀವು ಈಗ ಮುತ್ತೂಟ್ ಫೈನಾನ್ಸ್ ಇರ್ಬೋದು, ನಿಧಿ ಗೋಲ್ಡ್ ಇರ್ಬೋದು, ಈ ಬೇರೆ ಗೋಲ್ಡ್ ಲೋನ್ ಕೊಡುವ ಬ್ಯಾಂಕ್ಗಳು ಇರ್ಬೋದು, ಅವರೆಲ್ಲ ನಿಮಗೆ 3 ನಿಮಿಷದೊಳಗೆ ಲೋನ್ ಕೊಡ್ತೇವೆ ಅಂತ ಹೇಳ್ತಾರೆ. 3 ನಿಮಿಷದೊಳಗೆ ನಿಮ್ಗೆ ಆ ಪೇಪರ್ ಫಿಲ್ ಮಾಡ್ಲಿಕ್ಕೆ ಆಗಲ್ಲ. ಅದರಲ್ಲಿ ಏನು ಕಂಡೀಷನ್ ಏನದನ್ನ ನೋಡೋದು ಇಲ್ಲ. ಅದೇ ನೀವು ಚಿನ್ನವನ್ನೇ ಕೊಂಡೋಗಿ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಇಡ್ಲಿಕ್ಕೆ ಹೋದ್ರೆ ನಿಮ್ಗೆ 10 ಹಲವು ಪ್ರಶ್ನೆಗಳು ಬರ್ತದೆ ರಾಷ್ಟ್ರೀಕೃತ ಬ್ಯಾಂಕಲ್ಲಿ. ನಿಮ್ಗೆ ಕೇಳೋದೆಲ್ಲ ನಿಮ್ಮ ಹತ್ರ ಪ್ರಶ್ನೆ. ಸರ್, ಒಂದು ಇವತ್ತು ಪೊಲೀಸರು ಹೇಳ್ತಾ ಇರುವಂತದ್ದು, ಮೊನ್ನೆಯ ನಂತರ ಕೆಲ ಒತ್ತಾಯಗಳು ಬಂದ ನಂತರ ಕಂಪ್ಲೇಂಟ್ ಕೊಡಿ, ನಾವು ನಂಬರ್ ಕೊಡ್ತಾ ಇದ್ದೇವೆ, ಸೀರಿಯಸ್ ಇದ್ದೇವೆ ಅಂತ 2 ಕಡೆ ರೈಡ್ ಆಯ್ತು. ಜನ ದೂರು ಕೊಡುವಂತ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ನೋಡಿ, ದೂರು ಕೊಡುವಂತ ಮನಸ್ಥಿತಿ ಅಥವಾ ದೂರು ಕೊಡುವವನಿಗೆ ಒಂದು ನೈತಿಕ ಧೈರ್ಯ ಇರಬೇಕು. ನನ್ನ ಹಿಂದೆ ಇಲಾಖೆ ಇದೆ, ನನಗೆ ಏನಾದ್ರೂ ಸಮಸ್ಯೆ ಆದ್ರೆ ಸಪೋರ್ಟ್ ಮಾಡಬಹುದು. ಈ ಧೈರ್ಯ ನಮ್ಮ ಜನರಲ್ಲಿ ಇದೆಯಾ? ಅಥವಾ ಆ ಧೈರ್ಯ ಕೊಡುವಂತ ಟೈಮ್ ನಲ್ಲಿ ನಮ್ಮ ಇಲಾಖೆ ಇದೆಯಾ? ನೋಡಿ, ಏನಾಗ್ತದೆ ಗೊತ್ತಾ, ಸಮಸ್ಯೆ ಬರೋದು ಇಲ್ಲಿ. ಜನ ಪೊಲೀಸ್ ಠಾಣೆಗೆ ಒಬ್ರು ಕಾಲರ್ ಹೇಳಿದ್ರು, ನನಗೆ ಭಯ ಆಗತ್ತೆ ಸರ್. ನೀವು ಪೊಲೀಸ್ ಠಾಣೆಗೆ ನಿಮ್ಗೆ ಈ ವಿಚಾರಕ್ಕೆ ನೀವು ದೂರು ಕೊಡ್ಲಿಕ್ಕೆ ಹೋಗುದು ಬಿಡಿ. ನಿಮ್ಗೆ ಒಬ್ಬ 2 ಪೆಟ್ಟು ಹೊಡೆದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಹೆದರ್ತೀರಿ. ನೀವು ಅದಕ್ಕೆ ಹೋಗ್ಲಿಕ್ಕೆ ಹೆದರ್ತೀರಿ. ನೀವು ಸಾಲ ತಗೊಂಡು ನಿಮ್ಮ ಹತ್ರ ಗಿಲ್ಟಿ ಇದೆ, ಅದರ ಮೇಲೆ ನೀವು ಪೊಲೀಸ್ ಸ್ಟೇಷನ್ಗೆ ಹೇಗೆ ಹೋಗ್ತೀರಿ? ಸ್ವಯಂ ಪ್ರೇರಿತವಾಗಿ ಒಂದು ಕೆಲಸ ಆಗಬೇಕಲ್ವ ಸರ್? ಹಾಗಾದ್ರೆ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಮಾಡಬೇಕು. ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ಮಾಡಬೇಕು. ಪೊಲೀಸ್ ಇಲಾಖೆ ಇಷ್ಟೇ ಮಾಡಬೇಕಾದ್ದು, ಅವರ ಸ್ಟೇಷನ್ ಜುರಿಡಿಕ್ಷನ್ ಅಲ್ಲಿ ಎಷ್ಟು ಫೈನಾನ್ಸ್ ಗಳಿವೆ ಒರಿಜಿನಲ್ ರಿಜಿಸ್ಟರ್ಡ್ ಎಲ್ಲರನ್ನ ಕರೆಯುವುದು, ಎಲ್ಲರ ಲೆಕ್ಕ ಪುಸ್ತಕ ತನ್ನಿ ಅಂತ ಹೇಳುದು, ಅವರನ್ನು ಕರೆಯುವುದು, ಒಂದು ಒಳ್ಳೆ ರೀತಿಯಲ್ಲಿ ಮೀಟಿಂಗ್ ಮಾಡೋದು, ಬಡ್ಡಿ ಇಷ್ಟ ಹಾಕಪ್ಪ, ಇಷ್ಟು ನೀವು ಕೊಡಿಯಪ್ಪ ಅಂತೇಳಿ ಮುಗಿಸೋದು ಒಂದು. ಎರಡನೇದ್ದು, ಫೈನಾನ್ಸ್ನ ಮಾಫಿಯಾದ ಹಿಂದೆ ಇರುವಂಥ
ಈ ವಿಶ್ರಾಂತ ರೌಡಿಗಳಿದಾರಲ್ಲ, ಮಾಜಿ ರೌಡಿಗಳು, ಮಾಜಿ ರೌಡಿಗಳು, ವಿಶ್ರಾಂತ ರೌಡಿಗಳು, ಅವರನ್ನು ಎಡೆಮುರಿ ಕಟ್ಟೋದು, ಇದು ಮುಖ್ಯವಾಗಿ ಆಗ್ಬೇಕಾದ ಕೆಲಸ. ಯಾಕಂದ್ರೆ ಜನ ಹೆದರೋದು ಫೈನಾನ್ಸ್ ಕೊಟ್ಟವನಿಗಲ್ಲ, ಅವನ ಹಿಂದೆ ಇರುವಂತ ಶಕ್ತಿಗಳಿಗೆ. ಅವನು ಈ ಮಾಹಿತಿ ಸಾಮಾನ್ಯ ಜನರಿಗೆ ಅವನು ಆ ಮಾಜಿ ರೌಡಿ, ಅವನು ಬದುಕುವ ಆಸೆಯಿಂದ ರೌಡಿಸಂ ಫೀಲ್ಡ್ಗೆ ತಿಲಾಂಜಲಿ ಕೊಟ್ಟಾಗಿದೆ, ಆದ್ರೂ ಅವನ ಹೆಸರು ಉಳ್ಕೊಂಡಿದೆ. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಅದೇ ನಾನು ಕೆಲ ಮಾಹಿತಿಗಳಿದಾವೆ ಸರ್, ನೀವು ಈಗಾಗಲೇ ಕೊಟ್ರಿ. ಮಾಜಿ ಡಾನ್ಗಳು ಅದರ ಹಿಂದೆ ಇದ್ದಾರೆ, ಪೊಲೀಸರು ಇದರಲ್ಲಿ ಮಿಂಗಲ್ ಆಗಿರಬಹುದು, ಈ ರೀತಿಯ ಸಂಶಯಗಳು. ಅಂದ್ರೆ ಈ ಸಂಶಯನ ನಿವಾರಿಸುವಂತ ಕೆಲಸಗಳು ಆಗ್ತಾ ಇಲ್ಲ. ಅಂದ್ರೆ ಒಂದು ಪ್ರೆಸ್ ಮೀಟ್ ಮಾಡಿ, ಇಲ್ಲ ನಾವು ಕಠಿಣವಾದ ಕ್ರಮವನ್ನ ಕೈಗೊಳ್ತೇವೆ, ಜನರಿಗೆ ಆ ಒಂದು ಸಂದೇಶವನ್ನ ಕೊಟ್ರೆ ಜನ ನಾಳೆ ಕಂಪ್ಲೇಂಟ್ ಕೊಡೋದಕ್ಕಾದ್ರೂ ಧೈರ್ಯ ಇರುತ್ತೆ. ನೋಡಿ, ಇಲ್ಲಿ ಜನರಿಗೆ ಪೊಲೀಸ್ ಇಲಾಖೆಯ ಮೇಲೆ ವಿಶ್ವಾಸ ಮೂಡಿಸುವ ಕೆಲಸವನ್ನು ಸುರಿಗೆ ಪೊಲೀಸ್ ಇಲಾಖೆ ಮಾಡಬೇಕು. ಕಂಪ್ಲೇಂಟ್ ಮಾಡೋದು, ಅವರು ಪ್ರೆಸ್ ಮೀಟ್ ಮಾಡೋದು, ಅವರು ಭರವಸೆ ಕೊಡೋದು ನಂತರ ಮಾಡಬೇಕು. ಸುರಿಗೆ ಜನರಿಗೆ ವಿಶ್ವಾಸ ಮೂಡಿಸ್ಲಿ. ಇವರು ಗ್ರಾಮ ಮಟ್ಟದಲ್ಲಿ ಇವರು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೋಗಿ ಒಂದು ಮೀಟಿಂಗ್ ಮಾಡಲಿ, ನೀವು ಎಷ್ಟು ಮಂದಿ ಇದ್ದೀರಿ ಅಂತ ಹೇಳಿ, ಇದನ್ನು SP ಖುದ್ದು ಮೇಲ್ವಿಚಾರಣೆ ಮಾಡಲಿ. ಪ್ರತಿ ಗ್ರಾಮ ಮಟ್ಟದಲ್ಲಿ ಆಯಾ ಸ್ಟೇಷನ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೋಗಿ ಮೀಟಿಂಗ್ ಮಾಡಿ. ಮುಂದುವರಿಸಿ, ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ರಕ್ಷಿತ್ ಶೆಟ್ರೆ ನಮಸ್ತೆ, ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಬಸವರಾಜ್, ಉಡುಪಿ ಜಿಲ್ಲೆ. ಬಸವರಾಜ್ ಅವರೇ ಮಾತಾಡಿ, ಏನ್ ಹೇಳ್ತೀರಿ? ರಕ್ಷಿತ್ ಶೆಟ್ರೆ, ಬರೇ ಟಿವಿ ಮುಂದೆ ನೀವು ಕಾರ್ಯಕ್ರಮ ಮಾತ್ರ ಅಲ್ಲ, ಬ್ಯಾಂಕಿಗೆ ಕಾರ್ಯಕರ್ತ ಆಗಿ ನೀವು ಮುಂದೆ ಹೋಗಿ ಬ್ಯಾಂಕ್ ಅಲ್ಲಿ ನೀವು ಮಾತಾಡಿ. ಬ್ಯಾಂಕ್ ಅಲ್ಲಿ ನಾನು ಮಾತಾಡ್ಬೇಕು ಅಂತ ಹೇಳ್ತೀರಾ? ಕಾರ್ಯಕ್ರಮ ಮಾಡ್ತಾ ಇದ್ರಿ, ಬ್ಯಾಂಕ್ ಅಲ್ಲಿ ಅವರದ್ದು ಬುದ್ಧಿ ಅವ್ರು ತೋರಿಸ್ತಾ ಇದ್ದಾರೆ ಸ್ವಾಮಿ. ನೀವು ಬರೇ ಟಿವಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ತಿಂಗಳ ಕಡ್ಲೆ ಮಾಡ್ತಾ ಇದ್ದೀರಿ. ಅವ್ರು 16%, 18% ಬಡ್ಡಿ ತಗೊಳ್ತಾ ಇದ್ದಾರೆ, ರೈತರು ಸಾಯ್ತಾ ಇದ್ದಾರೆ ದಿನ. ನಿಮ್ಮ ಕಾರ್ಯಕ್ರಮ ನಮ್ಗೆ ಬೇಕಾಗಿಲ್ಲ, ಇಲ್ಲಿ ಬ್ಯಾಂಕ್ ಅಲ್ಲಿ ಕರ್ತವ್ಯ ನಡೆಸಿ ಸ್ವಾಮಿ. ಬಸವರಾಜ್ ಅವರೇ ಧನ್ಯವಾದಗಳು. ಅಂದ್ರೆ ನಾನು ಈ ಬ್ಯಾಂಕ್ ಅಲ್ಲಿ ಕೆಲಸ ಅಥವಾ ಬಡ್ಡಿ ವ್ಯಾಪಾರಿಗಳ ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಕೆಲವು ವ್ಯವಸ್ಥೆಗಳಿವೆ. ಇಲ್ಲಿ ಬಡ್ಡಿ ಮಾಫಿಯಾ ಇಷ್ಟು ವ್ಯಾಪಕವಾಗಿ ಬೆಳಲಿಕ್ಕೆ ಮುಖ್ಯ ಕಾರಣವೇ ಬ್ಯಾಂಕುಗಳು ಮತ್ತು ಸಹಕಾರಿ ಸಂಘಗಳು. ಬ್ಯಾಂಕುಗಳು ಮತ್ತು ಸಹಕಾರಿ ಸಂಘಗಳು ಜನರ ಕೈಗೆ ಆರಾಮವಾಗಿ ಲೋನ್ ಕೊಡುವಂತ ಪರಿಸ್ಥಿತಿ ಬಂದಿದೆ. ಕೆಲವೊಂದು ಕಂಡೀಷನ್ ಅಲ್ಲಿ, ಯಾಕಂದ್ರೆ ಬ್ಯಾಂಕುಗಳು ಲೋನ್ ಕೊಡುವಾಗ ಅವರು ಅದರ ವಸೂಲಾತಿಯ ಜವಾಬ್ದಾರಿ ಬ್ಯಾಂಕ್ಗಳಿಗಿದೆ. ಅದರಿಂದಾಗಿ ಜವಾಬ್ದಾರಿ ತಗೊಂಡು ಬ್ಯಾಂಕುಗಳು ಸಾಲ ಕೊಟ್ರೆ ಒಬ್ಬರ ಅಸೆಸ್ಮೆಂಟ್ ಮಾಡ್ಕೋಬೇಕು. ನೀವು ಒಂದು ಬ್ಯಾಂಕಿಗೆ ಹೋಗಿ ನಮ್ಗೆ ಒಂದು 10,000 ರೂಪಾಯಿ ಸಾಲ ಕೊಡಿ ಅಂತ ಕೇಳಿ, ಬ್ಯಾಂಕಿನವರು ನಿಮ್ಮ 6 ತಿಂಗಳ ಬ್ಯಾಂಕ್ ಪಾಸ್ಬುಕ್ ಸ್ಟೇಟ್ಮೆಂಟ್ ಹೇಳ್ತಾರೆ. ಆಯ್ತಾ? ನೀವು 6 ತಿಂಗಳ ಸ್ಟೇಟ್ಮೆಂಟ್ ಅಲ್ಲಿ ನೀವು ಒಂದು ಸಾರಿ ಏನಾದರೂ ನಿಮ್ಮ ಚೆಕ್ ಬೌನ್ಸ್ ಆಗಿದ್ರೆ ನೀವು ಎಲಿಜಿಬಿಲಿಟಿ ಇಲ್ಲ. 10,000 ರೂಪಾಯಿಗೆ, ಲಕ್ಷಕ್ಕೆ ಬಿಡಿ, ನೀವು 10,000ಕ್ಕೆ ನೀವು ಎಲಿಜಿಬಿಲಿಟಿ ಇಲ್ಲ ಅಂತಂದ್ರೆ ನೀವು 10,000 ರೂಪಾಯಿಗೆ ನೀವು ಎಲ್ಲಿ ಹೋಗ್ಬೇಕು? ಖಾಸಗಿ ಬಡ್ಡಿ ಮಾಫಿಯಾದ ಹತ್ರವೇ ಹೋಗ್ಬೇಕು. ಎಸ್ ಸರ್, ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಚಂದ್ರಶೇಖರ, ಉಡುಪಿಯಿಂದ. ಸರ್ ಮಾತಾಡಿ, ಏನ್ ಹೇಳ್ತೀರಿ? ಬಡ್ಡಿ ದಂಧೆಯ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಸೀರಿಯಸ್ ಆಗಿದೆ ಅಂತ ಅನ್ಸುತ್ತಾ ಸರ್? ಹೌದು, ಯಾಕಂದ್ರೆ ಬಡ್ಡಿಯ ದಂಧೆ ಉಂಟಲ್ಲ, ಈಗ ಸಮಾಜದಲ್ಲಿ ವ್ಯಾಪಕವಾಗಿ ಬೆಳವಣಿಗೆ ಆಗ್ತಾ ಉಂಟು. ಹೌದು. ಉದಾಹರಣೆಗೆ ನಮ್ಮ ಇಲ್ಲಿ ನಾನು ಉಡುಪಿಯಲ್ಲಿ ನೋಡಿದಾಗ ಅನೇಕ ಈ ಸಣ್ಣ ಸಣ್ಣ ಅಂಗಡಿಗಳು, ಗೂಡಂಗಡಿ ಮತ್ತೆ ಕ್ಷೌರಿಕರದ ಅಂಗಡಿ, ಸಣ್ಣ ಹೋಟೆಲ್ನವರಿಗೆ ಎಲ್ಲ ಈ ತಮಿಳ್ನಾಡಿನವರು ಉಂಟಲ್ಲ, ನೇರ ಬಂದು ಹಣ ಕೊಡ್ತೀರಾ, ಹಣ ಕೊಡಿ, ಬೇಕಾ ನಿಮಗೆ ವ್ಯಾಪಾರಕ್ಕೆ ಹಣ ಬೇಕಾ, ಯಾವ್ದಕ್ಕ ಹಣ ಬೇಕಾ ಅಂತೇಳಿ ಅವರಾಗಿ ಹಣ ಕೊಡ್ತಾರೆ. ಹಣ ಅವರಿಗೆ ಪಾಪ ಅನಿವಾರ್ಯ, ಯಾಕಂದ್ರೆ ಇವತ್ತು ಬ್ಯಾಂಕಿನಲ್ಲಿ ಹೋದ್ರೆ ಅಷ್ಟು ಸುಲಭದಲ್ಲಿ ಹಣ ಸಿಗುದಿಲ್ಲ. ಆ ಹಣ ತಕೊಂಡ ಕೂಡಲೇ ಉಂಟಲ್ಲ, ಆಗ್ಲೇ ಕೊಡುವಾಗ್ಲೇ ಉಂಟಲ್ಲ, 1,000ಕ್ಕೆ 100 ರೂಪಾಯಿಗೆ ಕಟ್ ಮಾಡಿ ಕೊಡ್ತಾರೆ ಅವರು. ಅಂದ್ರೆ ಅಷ್ಟು ಬಡ್ಡಿ ಆಯ್ತು ತಿಂಗಳದ್ದು. ಹಾಗೆ ಒಂದು 10,000 ಕೊಟ್ರೆ 1,000 ರೂಪಾಯಿ ಕಟ್ ಮಾಡಿ ಕೊಡ್ತಾರೆ, 9,000 ಮಾತ್ರ ಕೊಡುದು. ಮತ್ತೆ ಪ್ರತಿ ತಿಂಗಳು ಅವರ ಜನ ಬೈಕ್ ಅಲ್ಲಿ ಬರ್ತಾ ಇರ್ತಾರೆ ಕಲೆಕ್ಷನ್ಗೆ. ಸೊ ನಮ್ಮ ಅಂಗಡಿಗಳಿಗೆ ಸಮೇತ ಬಂದದ್ದುಂಟು, ನಾವು ತಕೊಳ್ಳಿಲ್ಲ. ಯಾಕಂದ್ರೆ ಪಕ್ಕದ ಒಂದು ಅಂಗಡಿ ಹತ್ರ ಹೋಗಿ ಕೇಳಿದ್ದಾನೆ ಎಂತ ವ್ಯವಸ್ಥೆ, ಅವ್ರು ಹೇಳಿದ್ರು ಹೀಗೆ ಬಡ್ಡಿ ಅವರದು, ಎಷ್ಟು ಬೇಕಿದ್ರೆ ಹಣ ಕೊಡ್ತಾರೆ. ಹಾಗೆ ಇವತ್ತು ಉಂಟಲ್ಲ, ಉಡುಪಿ ನಗರದಲ್ಲಿ ಸುಮಾರು ಎಷ್ಟೋ ತಮಿಳುನಾಡಿಂದ ಬಂದಂತ ಇವರಿದ್ದಾರೆ,
ಎಲ್ಲ ಈ ತರ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ. ಅವರು ಇವತ್ತು ದೊಡ್ಡ ದೊಡ್ಡ ಸಾಹುಕಾರಗಳು ಕೂಡ ಆಗಿದ್ದಾರೆ. ಮತ್ತೆ ಲೋಕಲ್ ಬಡ್ಡಿ ಕೊಡುವವರು ಬೇರೆ ಇದೆ. ಇವರದ್ದು ಅಧಿಕೃತವಾಗಿ ಬೈಕಲ್ಲಿ ತಿರುಗಾಡ್ತಾ ಇರ್ತಾರೆ. ಪೊಲೀಸ್ ಇಲಾಖೆ ಗೊತ್ತಿಲ್ಲದೇನಲ್ಲ ಇದು. ಸೊ ಅವರು ತೆಗೆದುಕೊಳ್ತಾ ಇರುವಂತ ಕ್ರಮಗಳು ಸರಿ ಇದೆ ಅಂತ ಅನ್ಸುತ್ತಾ ಸರ್? ಖಂಡಿತ ಸರಿಯಾಗಿಲ್ಲ. ನಾನು ಅನೇಕರ ಹತ್ರ ಒಬ್ಬ ಬಂದು ಕೇಳಿದಾಗ ಅವನ ಹತ್ರ ವಾದ ಮಾಡಿದೆ. ನೋಡು, ಹಣ ಬೇಕು ನಂಗೆ, ಆದ್ರೆ ಇಷ್ಟು ಬಡ್ಡಿ ಕೊಡುದಿಲ್ಲ, ಬ್ಯಾಂಕಿನ ಬಡ್ಡಿ ಕೊಡ್ತೀಯಾ ಅಂತ. ಇಲ್ಲ, ನಮ್ದು ಹಾಗೆ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಬೇಡ ನನಗೆ ಅಂತ ಹೇಳಿದ್ರು ನೇರವಾಗಿ. ಆದ್ರೆ ಇವತ್ತು ಪಾಪ ಅನೇಕರು ಅನಿವಾರ್ಯವಾದ ಕಾರಣ. ಎಸ್ ಸರ್, ಧನ್ಯವಾದಗಳು. ಚಂದ್ರಶೇಖರ್ ಅವರು ಮಾತನಾಡಿದ್ರು ಉಡುಪಿಯಿಂದ. ಉಡುಪಿಯಲ್ಲೂ ಇದೆ ಅನ್ನುವಂಥದ್ದು ನಿಮಗೆ ನಾನು ಹೇಳ್ತೇನೆ, ಈ ಬಡ್ಡಿ ದಂಧೆ ಇಲ್ಲಿ ವ್ಯಾಪಕವಾಗಿ ಬೆಳಲಿಕ್ಕೆ ಕಾರಣ ಆದದ್ದೇ ತಮಿಳುನಾಡಿಂದ ಬಂದವರು, ಸ್ಟಾರ್ಟ್ ಮಾಡಿದ್ದೆ ಅವರು. ಮೀಟರ್ ಬಡ್ಡಿ ಅವರು ತಮಿಳುನಾಡಿನವರು. ಆಯ್ತಾ, ಇಲ್ಲಿ ತಮಿಳುನಾಡಲ್ಲಿ ಸಾವುಕಾರ್ಪೇಟೆ ಅಂತ ಒಂದು ಜಾಗ ಇದೆ. ಇಲ್ಲಿ ಗೂಡಂಗಡಿಗಳಿದ್ದಾವಲ್ಲ, ಅದೇ ರೀತಿ ಫೈನಾನ್ಸ್ ಅಂಗಡಿಗಳು. ನೀವು ಶಿವಕಾಶಿಯಲ್ಲಿ ನೀವು ಪ್ರಿಂಟಿಂಗ್ ಪ್ರೆಸ್ಗಳನ್ನು ನೋಡ್ಬೋದು. ಅದೇ ರೀತಿ ತಮಿಳುನಾಡಲ್ಲಿ ಸಾವುಕಾರ್ಪೇಟೆಯಲ್ಲಿ, ಮೆಡ್ರಾಸಲ್ಲಿ ಸಾವುಕಾರ್ಪೇಟೆಯಲ್ಲಿ ಈ ಫೈನಾನ್ಸ್ಗಳನ್ನು ನೋಡ್ಬೋದು. ಏನು ಚಿಕ್ಕ 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 ಚಿಕ್ಕದು ಫೈನಾನ್ಸ್ಗಳು, ಎಲ್ಲ ಸೇಟುಗಳೇ. ಯಾರು ತಮಿಳುನಾಡಿನವರಲ್ಲ, ಯಾರು ತಮಿಳುನಾಡಿನವರಲ್ಲ, ಎಲ್ಲರೂ ಗುಜರಾತ್, ಮಧ್ಯಪ್ರದೇಶ ಆ ಕಡೆಯಿಂದ ಬಂದ ಬನ್ಯಾಗಳೇ. ಆಯ್ತಾ, ಅವರು ಅಲ್ಲಿ ಬಂದು ತಮಿಳು ಕಲಿತು ಎಷ್ಟು ಚೆನ್ನಾಗಿ, ಒರಿಜಿನಲ್ ತಮಿಳಿಯನಿಗೆ ಅಷ್ಟು ಚೆನ್ನಾಗಿ ತಮಿಳು ಮಾತಾಡಲಿಕ್ಕೆ ಬರಲಿಕ್ಕಿಲ್ಲ, ಅವರು ಅಷ್ಟು ಚೆನ್ನಾಗಿ ತಮಿಳು ಮಾತಾಡ್ತಾರೆ. ಅವರು 2% ಬಡ್ಡಿಗೆ ಹಣ ಹೊರಗೆ ಕೊಡ್ತಾರೆ. ಅದನ್ನು ಒಬ್ಬ ತಗೊಳ್ತಾನೆ. ಒಬ್ಬ ತಗೊಂಡು ಅದನ್ನು ಅವ 4% ಬಡ್ಡಿಗೆ ಕೊಡ್ತಾನೆ. ಆ 4% ಬಡ್ಡಿ ಕೊಡುವ ತಗೊಂಡವನು ಅದನ್ನು ಮತ್ತೊಬ್ಬರಿಗೆ 8% ಬಡ್ಡಿಗೆ ಕೊಡ್ತಾನೆ. ಈ 8% ಬಡ್ಡಿಗೆ ತಗೊಂಡವ ಇಲ್ಲಿಗೆ ಬರುವುದು, ದಕ್ಷಿಣ ಕನ್ನಡ, ಉಡುಪಿ ಈ ಏರಿಯಾಕ್ಕೆ ಬರುವುದು. ಬಂದು ಇವ ಮನೆಗೆ ಸರ್ವಿಸ್ ಕೊಡುವುದು. ಆಯ್ತಾ, ಇವ 8% ಬಡ್ಡಿ ಅವನಿಗೆ ಕಟ್ಟಬೇಕಂತಾದ್ರೆ ಇವ ಇಲ್ಲಿ 16% ಬಡ್ಡಿ ತಗೊಳ್ಳೇಬೇಕು. ಚೆನ್ನೈಯಿಂದಲೋ ಮಧುರೈಯಿಂದಲೋ ಬಂದಿರ್ತಾರೆ. ಅವನು ಇಲ್ಲಿ ಬದುಕಬೇಕು, ಅವರ ಪೆಟ್ರೋಲ್ ಚಾರ್ಜು ಇವತ್ತು ಸಿಗಲಿಲ್ಲ, ನಾಳೆಗೆ ಈಗೆಲ್ಲ ಆಗುವಾಗ ಅವ 16% ಬಡ್ಡಿ ತಗೊಳ್ಳೇಬೇಕು. ಅವನು ಬರುವುದು ಯಾವ ಹೊತ್ತು ನಿಮಗೆ ಗೊತ್ತಾ? ನಮ್ಮಲ್ಲಿ ಯಾರು ನಮಗೆ ಸರಿಯಾದ ಮನೆಯಲ್ಲಿ ಗಂಡಸರ ಇಲ್ಲದ ಸಂದರ್ಭದಲ್ಲೇ ಬರುವುದು. ಬೆಳಿಗ್ಗೆ 10 ಗಂಟೆಯ ನಂತರ ಮಧ್ಯಾಹ್ನ 12 ಗಂಟೆಯ ಒಳಗೆ ಆ ಟೈಮಿಗೆ ಬರುವುದು. ಇಲ್ಲದ ಮಧ್ಯಾಹ್ನ 3 ಗಂಟೆಯ ನಂತರ ಸಂಜೆ 5 ಗಂಟೆಯ ಒಳಗೆ ಬರುವುದು. ಇಲ್ಲ, ಆ ಟೈಮ್ ಬಿಟ್ಟು ಬೇರೆ ಟೈಮಿಗೆ ಬಂದ್ರೆ ಒಂದ ಮನೆಯಲ್ಲಿ ಗಂಡಸರು ಇರ್ತಾರೆ, ಮತ್ತೆ ಆ ಗಂಡಸರು ಆ ಸಂದರ್ಭದಲ್ಲಿ ಸರಿ ಇರುವುದಿಲ್ಲ, ಅಸಲು ಸಿಗುವುದಿಲ್ಲ, ಮತ್ತೆ ಬಡ್ಡಿಯೂ ಇಲ್ಲ. ಆ ರೀತಿ ಬರ್ತದೆ ಅಂತ ಹೇಳಿ ಅವರು ಬರುವುದೇ ಆ ರೀತಿ ಹೆಂಗಸರಿಗೆ ಅವರು ಪ್ರಾಮುಖ್ಯತೆ ಕೊಡುವುದು. ಎಸ್ ಸರ್, ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ತಮ್ಮ ಹೆಸರು ಹೇಳಿ. ನಾವು ಪುತ್ತೂರಿಂದ, ಹೆಸರು ಬೇಡ. ಎಸ್ ಸರ್, ಮಾತಾಡಿ. ನಾನು ಮಾತಾಡಿ ಸರ್, ಮಾತಾಡಿ. ನಾನು ಪುತ್ತೂರಿಂದ ಮಾತಾಡಿ ಸರ್. ಹೆಸರು ಬೇಡ. ಎಸ್, ಇದು ನಾನು ಮುಸ್ಲಿಂ ವ್ಯಕ್ತಿ. ಇಸ್ಲಾಂ ಧರ್ಮದಲ್ಲಿ ಬಡ್ಡಿ ಹರಾಮ್. ಎಸ್, ಹೌದು, ಖಂಡಿತ. ಇಸ್ಲಾಂ ಧರ್ಮದಲ್ಲಿ ಬಡ್ಡಿ ಹರಾಮ್ ಆದ್ರೆ ನಾವು 2 ಲಕ್ಷ ರೂಪಾಯಿ ಒಬ್ಬರಿಗೆ ಬಡ್ಡಿ ತಗೊಳ್ಳದೆ ವ್ಯಾಪಾರ ಮಾಡ್ತೇವೆ, ವ್ಯಾಪಾರದಲ್ಲಿ ಲಾಭಾಂಶ ಬಂದದ್ದನ್ನು ನಿಮ್ಗೆ ಸ್ವಲ್ಪ ಆದ್ರೂ ಕೊಡ್ತೇವೆ, ಬಡ್ಡಿ ನನಗೆ ಬಡ್ಡಿ ಬೇಡ ಅಂತ ಹೇಳಿದ್ರೆ ಅದು ವ್ಯಾಪಾರದಲ್ಲಿ ಸ್ವಲ್ಪ ಆದ್ರೂ ಕೊಡ್ತೇವೆ. ಈಗ ಅಸಲೂ ಇಲ್ಲ, ನಾವು ಯಾವ ಡಾಕ್ಯುಮೆಂಟು ತಗೊಳ್ಳಿಲ್ಲ. ಅಲ್ಲ, ಧನ್ಯವಾದ. ಮೋಸ ಆದದ್ದು ಇದೆ, ಇಲ್ಲ ಅಂತೇನಿಲ್ಲ. ಈ ರೀತಿ ಮೋಸ ಆದದ್ದು ಇದೆ, ಅದು ಬಡ್ಡಿ ವ್ಯಾಪಾರಿಗಳಿಗಿಲ್ಲ. ಇದು ಏನದು, ಇದು ಸ್ನೇಹಚಾರದಲ್ಲಿ ಮೋಸ ಆಗಿರೋದು. ಆಯ್ತಾ, ಈ ಮುಸ್ಲಿಮರಲ್ಲಿ ಇದೆ ಸರ್. ಒಂದು ನನಗೆ ಇಲ್ಲಿ ಪೊಲೀಸ್ ಇಲಾಖೆಯದ್ದು ಒಂದಾದ್ರೆ, ನಮ್ಮ ರಾಜಕೀಯ ನಾಯಕರು ಉಳಿದ ಜಿಲ್ಲೆಯಲ್ಲಾದ್ರೂ ಮಾತಾಡಿದ್ರು, ಕಾನೂನು ಸಚಿವರು ಅವರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮಾತನಾಡಿದ್ರು. ನಮ್ಮ ರಾಜಕೀಯ ನಾಯಕರು ಮೌನ ವಹಿಸಿದ್ದಾರೆ. ಅಂದ್ರೆ ಒಂದು, ಅವರ ಜನಗಳು, ಅವರ ಯುವಕರು, ಅವರ ಕಾರ್ಯಕರ್ತರು ಈ ಬಡ್ಡಿ ದಂಧೆಯಲ್ಲಿ ಇರಬೇಕು ಖಂಡಿತ, ಅಥವಾ ಇದು ಸಮಸ್ಯೆ ಇಲ್ಲ ಅನ್ನುವಂತೆ ಹಾಯಾಗಿ ಇರಬೇಕು. ಅವ್ರು ಎರಡರಲ್ಲಿ ಒಂದಾಗಿರ್ಬೇಕು. ನೋಡಿ, ಈ ದಂಧೆಯಲ್ಲಿ ಇರುವವರು ಎಲ್ಲರೂ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದ ನಾಯಕರೊಟ್ಟಿಗೆ ಗುರುತಿಸಿಕೊಂಡವರೇ. ಗುರುತಿಸಿಕೊಂಡವರೇ, ಅದೇನು ಡೌಟ್ ಬೇಡ ನಿಮ್ಗೆ. ನೀವು ಯಾವನಾದ್ರೂ ಒಬ್ಬ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ, ಬಡ್ಡಿ ಅವನನ್ನು ಪೊಲೀಸರು ಬರ್ಲಿಕ್ಕೆ ಹೇಳಿದರೆ ಪೊಲೀಸ್ ಠಾಣೆಗೆ ಸುರಿನ ಫೋನ್ ಹೋಗೋದು ಅಲ್ಲಿದ ಕಾರ್ಪೊರೇಟರ್ ಇದ್ದ, ತಪ್ಪಿದರೆ MLA ಇದ್ದ, ಮತ್ತು ಇಲ್ಲದ MLC ಇದ್ದು, ತಪ್ಪಿದರೆ MP ಇದ್ದು ಅಂತ ಹೇಳಿ.
ಮೊನ್ನೆ ವಿಟ್ಲದಲ್ಲಿ ರಾಹುಲ್ ರೈಡ್ ಮಾಡಿದಾಗ ಇದೇ ಬಂತು. ಕರ್ನಾಟಕ ಪ್ರಭಾಕರ್ ಭಟ್ರು ಫೋನ್ ಮಾಡಿದ್ರು, MP ನಳಿನಕುಮಾರ್ ಕಟೀಲ್ ಫೋನ್ ಮಾಡಿದ್ರು ಅಂತ ಹೇಳಿ. ಆಯ್ತಾ, ನಾವು ಕೇಳಿದೆವು. ಕೇಳಿದಾಗ ಅವರು ಫೋನು ಮಾಡಿಲ್ಲ. ಅಲ್ಲಿ ಬಿಟ್ಟದ್ದು ಏಕೆ ಅಂತ ಬಂತು. ಅಲ್ಲಿ ಬಿಟ್ಟದ್ದು ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಬೇಲೇಬಲ್ ಆಫೆನ್ಸ್. ಬೇಲೇಬಲ್ ಆಫೆನ್ಸ್ ನ ಆರೋಪಿಯನ್ನು ನೀವು ಕೋರ್ಟಿಗೆ ಕೊಂಡೋಗಿ ಪುಡಿಸು ಮಾಡುವಾಗಿಲ್ಲ. ನೀವು ಸಂಜೆ ಹೊತ್ತು ಹಗಲೊತ್ತಾದ್ರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಕೇಳ್ತಾರೆ, ಯಾಕ್ರೆ ಸ್ಟೇಷನ್ಲೇ ಬಿಡ್ಲಿಕ್ಕೆ ಆಗಲಿಲ್ಲ, ನಮಗೊಂದು ಕೆಲಸ ಅವ ಅಂತ ಹೇಳಿ. ಒಂದು ವೇಳೆ ರಾತ್ರಿ ಅದು ಸಂಜೆ ಆಗಿತ್ತು, ರಾತ್ರಿ ಮ್ಯಾಜಿಸ್ಟ್ರೇಟ್ ಮನೆಗೆ ಪ್ರೊಡ್ಯೂಸ್ ಮಾಡಬೇಕು. ಮ್ಯಾಜಿಸ್ಟ್ರೇಟ್ ಮನೆಗೆ ಪ್ರೊಡ್ಯೂಸ್ ಮಾಡೋ ಸಂದರ್ಭದಲ್ಲಿ ಕೇಳ್ತಾರೆ ಮ್ಯಾಜಿಸ್ಟ್ರೇಟ್ರು, ಬೇಲೇಬಲ್ ಆಫೆನ್ಸ್ ಯಾಕ್ರೆ ಇಲ್ಲಿಗೆ ತಂದಿರಿ ಅಂತ ಹೇಳಿ, ನನ್ನ ನಿದ್ದೆ ಹಾಳು ಮಾಡ್ಲಿಕ್ಕೆ ಅಂತ. ಎಸ್ ಸರ್, ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಉಡುಪಿಯಿಂದ. ಹೆಸರು ಬೇಡ ಸರ್, ಉಡುಪಿಯಿಂದ ಸರ್. ಮಾತಾಡಿ ಸರ್. ಸರ್, ನಮ್ಗೆ ಒಬ್ಬರು 40,000 ಕೊಟ್ಟು ನಾನು ಅವನಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಸರ್. ಆದ್ರೆ 1 ಲಕ್ಷ ರೂಪಾಯಿ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಅವನ ಪುನಃ ಯಾರೋ ಒಬ್ಬ ನನ್ನ ಚೆಕ್ ಅನ್ನು ನಾನು ಅವನ ಬಳಿ ಕೆಲಸ ಮಾಡ್ತಾ ಇದ್ದೆ. ನನ್ನಿಂದ ಚೆಕ್ ತೆಕ್ಕೊಂಡು ನನ್ಗೆ ಗೊತ್ತಿರ್ಲಿಲ್ಲ, ನನ್ನ ಸಿಗ್ನೇಚರ್ ಹಾಕಿ ಚೆಕ್ ಇತ್ತು. ಅದನ್ನ 2 ಲಕ್ಷಕ್ಕೆ ನನ್ನ ಸಿಗ್ನೇಚರ್ ಉಂಟು ಅದರಲ್ಲಿ. ಆದ್ರೆ ಅವನು ಅದ್ರ ರೈಟಿಂಗ್ ಅಲ್ಲಿ 2 ಲಕ್ಷಕ್ಕೆ ಬೌನ್ಸ್ ಮಾಡಿ ಕೋರ್ಟ್ ಅಲ್ಲಿ ಇದೆ ಸರ್. ಸೊ ನೀವು ಕೂಡ ಇದರಿಂದ ಸಮಸ್ಯೆ ಅನುಭವಿಸಿದಂತವ್ರು ಹಾಗಾದ್ರೆ? ಅದು ಸಮಸ್ಯೆ ಅಂದ್ರೆ ಏನ್ ಗೊತ್ತಾ ಸರ್, ಅವನು ನನಗೆ ನಾನು 2 ಲಕ್ಷ ಆಲ್ರೆಡಿ ನಾನು ಅವನಿಗೆ 2 ಲಕ್ಷ ಕೊಟ್ಟಿದ್ದೇನೆ ಸರ್. 2 ಲಕ್ಷ ಆಲ್ರೆಡಿ ಕೊಟ್ಟಿದ್ದೇನೆ. ಅದ್ರದ್ದು 1 ಲಕ್ಷ ಪ್ರೂಫ್ ಇದೆ. ಹಾಗೆ ಈಗ ಅವನು ಏನ್ ಮಾಡ್ತಾ ಇದ್ದಾನೆ, ಅವನು 2 ಲಕ್ಷ ಬೇರೆ ನನ್ನ ಚೆಕ್ ತಗೊಂಡು 2 ಲಕ್ಷಕ್ಕೆ ಅವನೇ ಖುದ್ದು ಬರೆದು 2 ಲಕ್ಷ ಅಂತ ಬರೆದು ರೈಟಿಂಗ್ ಅಲ್ಲಿ ಅವನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾನೆ. ಅವನು ಮಾಡಿ ಆ ಕೇಸು ನ್ಯಾಯಾಲಯದಲ್ಲಿ ನೀವು ನ್ಯಾಯಾಲಯದಲ್ಲಿ ಫೇಸ್ ಮಾಡಬೇಕು. ನ್ಯಾಯಾಲಯದಲ್ಲಿ ನೀವು ಅಲ್ಲಿ ಚಾಲೆಂಜ್ ಮಾಡಬೇಕಾದ್ದು ಏನು ಅಂತ ಹೇಳಿ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ 138 ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿರೋದು. ಅದರಲ್ಲಿ ನೀವು ಚಾಲೆಂಜ್ ಮಾಡಬೇಕೇನು, ಚೆಕ್ಕಲ್ಲಿ ಬರೆದಿರುವಂಥ ಅಮೌಂಟು ನನ್ನ ಸ್ವಾಕ್ಷರದಲ್ಲ, ಸಿಗ್ನೇಚರ್ ನಂದು ಹೌದು, ಬ್ಲಾಂಕ್ ಚೆಕ್ಗೆ ಸಿಗ್ನೇಚರ್ ತಗೊಂಡದ್ದು ಹೌದು, ನಾನು ಭದ್ರತೆಗಾಗಿ ಕೊಟ್ಟದ್ದು ಹೌದು ಅಂತ ಹೇಳಿ ಅದಕ್ಕೆ ನೀವು ಸಾಕ್ಷಿಯನ್ನು ಕ್ರಿಯೇಟ್ ಮಾಡಿ ನೀವು ಬ್ಯಾಂಕ್ ಫೇಸ್ ಮಾಡಬಹುದು, ಮಾಡಬಾರ್ದು ಅಂತ ಏನಿಲ್ಲ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದು ಇನ್ನೂ ಬರ್ತಾನೆ ಇದೆ, ದೂರವಾಣಿ ಕರೆಗಳು ಬರ್ತಾನೆ ಇದೆ, ನಮಗೆ ಸ್ವೀಕರಿಸೋಕೆ ಸಾಧ್ಯ ಆಗೋದಿಲ್ಲ. ಒಂದಂತೂ ಸ್ಪಷ್ಟ, ಈ ಜಿಲ್ಲೆಯಲ್ಲಿ ಇದೇ ಬಡ್ಡಿ ನಡೀತಾ ವ್ಯಾಪಕವಾಗಿ ಇದೆ, ಗಲ್ಲಿಯಲ್ಲಿದೆ. ಎಸ್, ಗಲ್ಲಿಗಳಲ್ಲಿ ಫೈನಾನ್ಸ್ ಗಳು ಹುಟ್ಟುಕೊಂಡಿದ್ದಾವೆ. ಏನು ಮಾಡಿದ್ರೆ ಇದನ್ನ ಮಟ್ಟ ಹಾಕೋದಕ್ಕೆ ಸಾಧ್ಯ ಇದೆ ಸರ್? ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ, ಬಾಕಿ ಜಿಲ್ಲೆಯಲ್ಲಿ ಕೆಲಸ ಸ್ವಲ್ಪ ಆದ್ರೂ ಆಗ್ತಾ ಇದೆ. ಉಡುಪಿಯಲ್ಲಿ SP ಅಣ್ಣಾಮಲೈ ಅವರಿದ್ದಾರೆ, ಇಲ್ಲಿ ಕಮಿಷನರು ಮುರುಗನ್ ಇದ್ದಾರೆ, ಇಲ್ಲಿ SP ಶರಣಪ್ಪ ಅವರಿದ್ದಾರೆ. 3 ಮಂದಿಯೂ ಪ್ರಾಮಾಣಿಕರು, ಅದರಲ್ಲಿ ಯಾವ ಡೌಟೂ ಇಲ್ಲ. ಯಾವುದೇ ಒತ್ತಡಗಳಿಗೆ, ಯಾವುದೇ ವಸೀಲಿಬಾಜಿಗೆ ಬಗ್ಗುವಂತ 3 ಜನ ಅಧಿಕಾರಿಗಳಲ್ಲ. ಮತ್ತೆ ಹಾಕಿದ್ದು ಅಂತ ಯಾವುದು ಈಗ ಇಲ್ಲ, ಅವರನ್ನ ಕಟ್ಟಿ ಹಾಕಿದ ಪ್ರಶ್ನೆ ಇಲ್ಲ. ಇಲ್ಲಿ ಪ್ರಶ್ನೆ ಇರೋದೇನು, ಜನರು ನೇರವಾಗಿ ಪೊಲೀಸ್ ಠಾಣೆಗೆ ಮೆಟ್ಟಲು ಹತ್ತುವಂತ ಧೈರ್ಯ ಮಾಡ್ಕೋಬೇಕು. ನಿಮ್ಮನ್ನು ಯಾರು ಏನೂ ಮಾಡೋದಿಲ್ಲ, ನೀವು ಸ್ಪಷ್ಟವಾಗಿ ಜನರಿಗೆ ನಾವೀಗ ಕೊಡ್ಬೇಕಾದ ಮೆಸೇಜೇ ಇದು. ನಿಮ್ಮ ಪರವಾಗಿ ಪರಿಸ್ಥಿತಿ ಇದೆ ನೋಡಿ, ನಿಮ್ಮ ಪರವಾಗಿ ಸರ್ಕಾರ ಇದೆ, ನಿಮ್ಮ ಪರವಾಗಿ ಕಾನೂನು ಇದೆ, ಮಾಧ್ಯಮಗಳು ಇದಾವೆ. ಆದ್ದರಿಂದ ನೀವು ನೇರವಾಗಿ ಪೊಲೀಸರನ್ನು ಅಪ್ರೋಚ್ ಮಾಡಿ. ಒಂದು ವೇಳೆ ಪೊಲೀಸರನ್ನು ಅಪ್ರೋಚ್ ಮಾಡಿ ಪೊಲೀಸರು ನಿಮಗೆ ಸರಿಯಾಗಿ ಸ್ಪಂದನೆ ಮಾಡದಿದ್ರೆ ನೀವು ಅವ್ರಿಗಿಂತ ಹಿರಿಯ ಅಧಿಕಾರಿಗಳ ಹತ್ರ ಹೋಗಿ, ಅವರು ಸ್ಪಂದಿಸ್ತಾರೆ. ನಿಮಗೆ ಹೆದರಿಕೆ ಆಗ್ತದ, ಸ್ಪಷ್ಟವಾಗಿ ಹೇಳಿ ನಮ್ಗೆ ಇಂಥ ಒಂದು ಹೆದರಿಕೆ ಇದೆ ಅಂತ ಹೇಳಿ. ನೋಡಿ, ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗ್ತದೆ, ಕಾನೂನಲ್ಲಿ ಅವಕಾಶ ಇದೆ. ಮೊದಲಾದ್ರೆ ಏನಿತ್ತು, ಮೊದಲು ಇತ್ತು, ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಪೊಲೀಸರು. ಸ್ವಲ್ಪ ಸೀರಿಯಸ್ ಆಗಿದೆ, ಸರ್ಕಾರ ಸೀರಿಯಸ್ ಇದೆ. ರೈತರ ಆತ್ಮಹತ್ಯೆ ಪ್ರಕರಣವನ್ನ ಸರ್ಕಾರ ಬಚಾವಾಗಬೇಕಾ ಪ್ರಕರಣಗಳಿಂದ, ಅದಕ್ಕಾಗಿ ಬೇಕಾಗಿ ಬಡ್ಡಿ ಮಾಫಿಯಾದ ವಿರುದ್ಧ ಮುಗಿಬಿಡ್ಲಿಕ್ಕೆ ಸರ್ಕಾರ ಈಗ ಪೊಲೀಸರನ್ನು ಚೂಬಿಟ್ಟಿದೆ, ಪೊಲೀಸರಿಗೆ ಸುತ್ತಲೂ ಹೊರಡಿಸಿದೆ. ಆ ಅಡ್ವಾಂಟೇಜ್ ಅನ್ನು, ಆ ಅವಕಾಶವನ್ನು ಈಗ ಜನರು ಬಳಸ್ಕೊಳ್ಬೇಕು ಸರ್. ಅಂದ್ರೆ ಇಲಾಖೆ ಏನಾದ್ರು 2 ಹೆಣ ಬೀಳ್ಬೇಕು ಅಂತ ಏನಾದ್ರು ಕಾಯ್ತಾ ಇದಾರ? ಅಲ್ಲ, ಹೆಣ ಬಡ್ಡಿ ಮೀಟರ್ ಬಡ್ಡಿ ತಂದ್ರೆ ಇನ್ನೊಂದ್ 2 ಹೆಣ ಬೀಳಿ ಆನಂತರ ನೋಡೋಣ ಅಂತ ಹೇಳಿ ಆ ಮನಸ್ಥಿತಿ ಇಲ್ಲಿ ಪ್ರಶ್ನೆ ಇರೋದು ಅಷ್ಟೇ. ಜನರು ನೇರವಾಗಿ ಧೈರ್ಯವಾಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಅವರು ಕಂಪ್ಲೇಂಟ್ ರಿಸೀವ್ ಮಾಡೋದಿದ್ರೆ ಮತ್ತೆ ನೋಡಿ ಹೋಗಿ SP ಎದುರು ಕೂತ್ಕೊಳ್ಳಿ. ಯಾವ ಸಬ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ರಿಸೀವ್ ಮಾಡಲಿಲ್ಲ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇಲ್ಲಿ SP ಸಸ್ಪೆಂಡ್ ಮಾಡಿದ್ರೆ ಮತ್ತೆ ಕೇಳಬೇಕು.
ಕಂಪ್ಲೇಂಟ್ ರಿಸೀವ್ ಮಾಡಲಿಲ್ಲ ಅಂತೇಳಿ ಎಲಿಗೇಷನ್ ಆದರೆ ಖಂಡಿತ ಅವನ ಮೇಲೆ ಆಕ್ಷನ್ ಆಗುತ್ತೆ. ಆದ್ರಿಂದಾಗಿ ನೀವು ಧೈರ್ಯವಾಗಿ ಹೋಗಿ. ಸೊ ಜನ ಧೈರ್ಯ ಯಾಕಂದ್ರೆ ಅಗತ್ಯ. ಹಿರಿಯ ಅಧಿಕಾರಿಗಳು ಆ ರೀತಿ ಇದ್ದಾರೆ. ಎಸ್ ಸರ್, ಧನ್ಯವಾದಗಳು ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಇವತ್ತಿನ ವಿಶೇಷ. ಒಂದಂತೂ ಸ್ಪಷ್ಟ, ಕರಾವಳಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಉಳಿದ ಜಿಲ್ಲೆಯಷ್ಟು ಗಂಭೀರತೆಯನ್ನ ಪಡ್ಕೊಂಡಿಲ್ಲ ಪೊಲೀಸ್ ಇಲಾಖೆ ಕೂಡ. ಅದರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇಲ್ವೋ ಅನ್ನುವಂತ ಒಂದು ಅನುಮಾನ ಹುಟ್ಟುತ್ತೆ. ಯಾಕಂತ ಹೇಳಿದ್ರೆ ಒಂದು 2 ಕಡೆಯಲ್ಲಿ ರೈಡ್ ಮಾಡಿದ್ದು ಬಿಟ್ರೆ ಮೇಜರ್ ಆಗಿ ಕ್ರಮ ಕೈಗೊಳ್ಳುವಂತ ಕೆಲಸಗಳಾಗ್ಲಿಲ್ಲ. ಆಗ್ಲೇ ಹೇಳಿದೆವು ನಾವು, ಇಲಿ ಮತ್ತು ಹೆಗ್ಗಣಗಳನ್ನ ಹಿಡಿದು ಏನೂ ಆಗೋದಕ್ಕಿಲ್ಲ, ತಿಮಿಂಗಿಲಗಳನ್ನ ಬೇಟೆಯಾಡಿ ಅನ್ನುವಂಥದ್ದು ಜನ ಕೇಳ್ತಾ ಇರುವಂತ ಪ್ರಶ್ನೆ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ